ಓಕೆ. ಮಾತಾಜಿ ಉಮಾ ಕುಲಕರ್ಣಿ ಮಾತಾಜಿ ಪ್ರೇಯರ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಾರ್ಥನೆಯಿಂದ ನಾವು ತರಗತಿಯನ್ನ ಶುರು ಮಾಡೋಣ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪರಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನಿ ಸಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ನಿಯೋಗಿಸಿರುವ ಈ ಒಂದು ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕ ಓದುವ ತರಗತಿ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಈ ಪ್ರೇಯರ್ ಮಾತಾಜಿ ಮೊದಲೇ ಒಂದು ಸಣ್ಣ ಪ್ರೇಯರ್ ಮಾಡೋಣ ಆಯ್ತಾ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಗೌರ ಭಕ್ತವೃಂದ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಮು ಪಟ್ಕರ್ ರಾಮ್ ಪಟ್ಕರೆ ಓದಿನ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಚತುರ್ಥ ಶ್ಲೋಕ ಕರಿ ಜಗತ್ತೆ ಆಶೀರ್ವಾದ. ಮಾತಾಜಿ ಹೇಳಿ ಕೊಡ್ತಾರೆ, ನಾವು ಅದನ್ನು ರಿಪೀಟ್ ಮಾಡೋಣ. ಓಕೆ ಮಾತಾಡಿ. ಶ್ಲೋಕ 25. ಚತುರ್ಥ ಶ್ಲೋಕೆ ತೇ ಕರಿ ಜಗತೆ ಆಶೀರ್ವಾದ. ಚತುರ್ಥ ಶ್ಲೋಕೆ ತೇ ಕರಿ ಜಗತೆ ಆಶೀರ್ವಾದ. ಸರ್ವತ್ರ ಮಾಗಿಯೇ ಕೃಷ್ಣ ಚೈತನ್ಯ ಪ್ರಸಾದ. ಸರ್ವತ್ರ ಮಾಗಿಯೇ ಕೃಷ್ಣ ಚೈತನ್ಯ ಪ್ರಸಾದ.
ಚತುರ್ಥ ಶ್ಲೋಕೆ ತೇ ಕರಿ ಜಗತೆ ಆಶೀರ್ವಾದ. ಜಗತೆ ಆಶೀರ್ವಾದ. ಸರ್ವತ್ರ ಮಾಗಿಯೇ ಕೃಷ್ಣ ಚೈತನ್ಯ ಪ್ರಸಾದ. ಸರ್ವತ್ರ ಮಾಗಿಯೇ ಕೃಷ್ಣ ಚೈತನ್ಯ ಪ್ರಸಾದ. ಹರೇ ಕೃಷ್ಣ. ಹೇಳಿ ಹೇಳಿ ಪ್ರಭುಜಿ. ಇದು ವರ್ಡ್ ಬೈ ವರ್ಡ್ ನಿಂದ ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನಾಲ್ಕನೆಯ ಶ್ಲೋಕೇತೆ ರೂಪದಲ್ಲಿ ಕರಿ ಮಾಡುವೆ ಜಗತ್ತಿಗೆ ಆಶೀರ್ವಾದವನ್ನು ಸರ್ವತ್ರ ಎಲ್ಲ ಕಡೆಗಳಲ್ಲಿ ಮುಗಿಯೇ ಬೇಡುತ್ತಿದ್ದೇನೆ. ಕೃಷ್ಣ ಚೈತನ್ಯ ಭಗವಾನ್ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಪ್ರಸಾದ ಕೃಪೆಯನ್ನು. ಅನುವಾದ. ನಾಲ್ಕನೇ ಶ್ಲೋಕದಲ್ಲಿ ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಓದಿ. ಅನುವಾದ ಶ್ರೀಪಾದರಿಂದ ಜಯವಾಗಲಿ. ನಾಲ್ಕನೇ ಶ್ಲೋಕದಲ್ಲಿ ಎಲ್ಲರ ಮೇಲೂ ಕೃಪೆ ತೋರಬೇಕೆಂದು ನಾನು ಭಗವಾನ್ ಶ್ರೀ ಚೈತನ್ಯರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದ ಬೇಡುತ್ತಿದ್ದೇನೆ. ಹರೇ ಕೃಷ್ಣ. ನಿಲ್ಲಿ ಓದಿ. ಶ್ಲೋಕ 26. ಒಂದ್ ನಿಮಿಷ ಮಾತಾಜಿ ಹೇಳ್ತಾರೆ. ಹರೇ ಕೃಷ್ಣ. ಕೊಡಿ ಮಾತಾಜಿ. ಶ್ಲೋಕ 26. ಸೇಯಿ ಶ್ಲೋಕೆ ಕಹಿ ಬಾಹ್ಯಾವತಾರ ಕಾರಣ. ಪಂಚಷಷ್ಠ ಶ್ಲೋಕೆ ಕಹಿ ಮೂಲ ಪ್ರಯೋಜನ. ಸೇಯಿ ಶ್ಲೋಕೆ ಕಹಿ ಬಾಹ್ಯಾವತಾರ ಕಾರಣ. ಪಂಚಷಷ್ಠ ಶ್ಲೋಕೆ ಕಹಿ ಮೂಲ ಪ್ರಯೋಜನ. ಪಂಚಷಷ್ಠ ಶ್ಲೋಕೆ ಕಹಿ ಮೂಲ ಪ್ರಯೋಜನ. ಹರೇ ಕೃಷ್ಣ. 26. ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವರ್ಡ್ ಬೈ ವರ್ಡ್ ನಿಂದ ಓದಿ. ಅದೇ ಶ್ಲೋಕದಲ್ಲಿ ಕಹಿ ನಾನು ಹೇಳುವೆ ಬಾಹ್ಯ ಹೊರಗಿನ ಅವತಾರ ಭಗವಾನ್ ಚೈತನ್ಯ ಅವತಾರಕ್ಕಾಗಿ ಕಾರಣವನ್ನು. ಪ್ರಜ್ಞ ಐದನೇ ಷಷ್ಠ ಮತ್ತು ಆರನೆಯ ಶ್ಲೋಕಗಳಲ್ಲಿ ಕಹಿ ಹೇಳುವೆ ಮೂಲ ಪ್ರಧಾನ ಉದ್ದೇಶವನ್ನು. ಅನುವಾದ. ಆ ಶ್ಲೋಕದಲ್ಲಿ ನಾನು ಭಗವಾನ್ ಚೈತನ್ಯರು ಅವತರಿಸಲು ಪ್ರತಿಯೊಂದು ಅನುವಾದ ಭಾವಾರ್ಥ ಬರುವಾಗ ಅಲ್ಲಿ ಪ್ರಭುಪಾದರಿಗೆ ನಾವು ಹೇಳ್ಬೇಕು. ಹೇಳಿ ಪ್ರಭುಜಿ. ಪ್ರತಿಯೊಬ್ರು ಹೇಳಿ ಆಯ್ತಾ. ಅನುವಾದ ಹೇಳುವಾಗ ಭಾವಾರ್ಥ ಹೇಳುವಾಗ ಪ್ರಭುಪಾದರನ್ನ ನೆನಪು ಮಾಡಿಕೊಂಡು ಅವರಿಗೆ ಒಂದು ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಹೇಳೋಣ. ಅನುವಾದ ಹೇಳಿ. ಅನುವಾದ ಪ್ರಭುಜಿ ಹೇಳಿ. ಅನುವಾದ ಪ್ರಭುಪಾದರಿಂದ ಆ ಶ್ಲೋಕದಲ್ಲಿ ನಾನು ಭಗವಾನ್ ಚೈತನ್ಯರು ಅವತರಿಸಲು ಬಾಹ್ಯ ಕಾರಣವೆಂಬುದನ್ನು ಹೇಳಿದ್ದೇನೆ. 5 ಮತ್ತು 6ನೇ ಶ್ಲೋಕದಲ್ಲಿ ಅವರ ಅವತರಣಕ್ಕೆ ಪ್ರಧಾನ ಕಾರಣ ವಿವರಿಸಿದ್ದೇನೆ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ ಉಂಟು, ಓದಿ ಮಾತಾಜಿ. ಒಂದು ನಿಮಿಷ ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ. 27 ಶ್ಲೋಕ. ಈ ಛಯ ಶ್ಲೋಕೆ ಕಹಿ ಚೈತನ್ಯರ ತತ್ವ. ಆರ ಪಂಚ ಶ್ಲೋಕೆ ನಿತ್ಯಾನಂದೇರ ಮಹತ್ವ. ಈ ಛಯ ಶ್ಲೋಕೆ ಕಹಿ ಚೈತನ್ಯರ ತತ್ವ. ಆರ ಪಂಚ ಶ್ಲೋಕೆ ನಿತ್ಯಾನಂದೇರ ಮಹತ್ವ. ಹೇಳಿ ಮಾತಾಜಿ. ಓದಿ ಪ್ರಭುಜಿ. ಹೌದು, ಅವರೇ 3 ಶ್ಲೋಕ ಓದ್ಲಿ ಅಂತೇಳಿ ಚಿಕ್ಕ ಮಾತಾಜಿ. ರಾಮು ಪ್ರಭುಜಿ. ಹರೇ ಕೃಷ್ಣ. ರಾಮು ಪ್ರಭುಜಿ ಹೇಳ್ತೀರಾ? 27 ಮಾತಾಜಿ ಓದ್ಬೇಕಾ? ಒಂದ್ ನಿಮಿಷ. ಈ ಛಯ 6 ಶ್ಲೋಕಗಳಲ್ಲಿ ಕಹಿ ವಿವರಿಸುವೆ ಚೈತನ್ಯ ಮಹಾಪ್ರಭುಗಳ ತತ್ವವನ್ನು. 6 ಮುಂದಿನ 5 ಶ್ಲೋಕೆ 5 ಶ್ಲೋಕಗಳಲ್ಲಿ ನಿತ್ಯಾನಂದೇರ
ನಿತ್ಯಾನಂದ ಪ್ರಭುಗಳ ಮಹತ್ವವನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ 6 ಶ್ಲೋಕಗಳಲ್ಲಿ ನಾನು ಚೈತನ್ಯ ಮಹಾಪ್ರಭುಗಳ ತತ್ವವನ್ನು ಹೇಳಿದ್ದೇನೆ. ಮುಂದಿನ 5 ಶ್ಲೋಕಗಳಲ್ಲಿ ನಿತ್ಯಾನಂದ ಪ್ರಭುಗಳ ಮಹತ್ವವನ್ನು ವಿವರಿಸಿದ್ದೇನೆ. ಹರೇ ಕೃಷ್ಣ. ಇದನ್ನು ವಿವರಿಸುದ ಕಂಟಿನ್ಯೂ ಮಾಡಿ ಶ್ಲೋಕ ಓದುವುದ ಮುಂದೆ ಓದ್ಲಲ್ಲ. ಇನ್ನೊಂದು 28ನೇ ಶ್ಲೋಕ. 28 ಶ್ಲೋಕ. ಆರಾಧು ಈ ಶ್ಲೋಕೆ ಅದ್ವೈತ ತತ್ವಾಖ್ಯಾನ. ಆರಾಧು ಈ ಶ್ಲೋಕೆ ಅದ್ವೈತ ತತ್ವಾಖ್ಯಾನ. ಆರ ಏಕ ಶ್ಲೋಕೆ ಪಂಚ ತತ್ವೇರ ವ್ಯಾಖ್ಯಾನ. ಆರಾಧು ಈ ಶ್ಲೋಕೆ ಅದ್ವೈತ ತತ್ವಾಖ್ಯಾನ. ಆರ ಏಕ ಶ್ಲೋಕೆ ಪಂಚ ತತ್ವೇರ ವ್ಯಾಖ್ಯಾನ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಡ್ಸಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಅಟೆಂಡೆನ್ಸ್ ಹಾಕಿದ್ದಿಲ್ಲ ನಮ್ಮ ಕ್ಲಾಸ್ ಅಲ್ಲಿ. ಅಟೆಂಡೆನ್ಸ್ ಹಾಕಿದ್ದೀನಿ ಹಾಕಿ ಎಲ್ಲರೂ ಅಟೆಂಡೆನ್ಸ್ ಆಯ್ತಾ? ಆಗದ ಕ್ಲಾಸ್. ಧನ್ಯವಾದ. ಓದಿ ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಆರಾಧು ಈ ಶ್ಲೋಕೆ ಅದ್ವೈತ ತತ್ವಾಖ್ಯಾನ. ಆರ ಏಕ ಶ್ಲೋಕೆ ಪಂಚ ತತ್ವೇರ ವ್ಯಾಖ್ಯಾನ. ಆರ ಮುಂದಿನ ದೂಹಿ ಶ್ಲೋಕೆ 2 ಶ್ಲೋಕಗಳಲ್ಲಿ ಅದ್ವೈತ ಶ್ರೀ ಅದ್ವೈತ ಪ್ರಭುಗಳ ತತ್ವವನ್ನು ಆಖ್ಯಾನ ಹೇಳಿದೆ. ಆರ ಮುಂದಿನ ಏಕ ಶ್ಲೋಕೆ 1 ಶ್ಲೋಕದಲ್ಲಿ ಪಂಚತತ್ವಗಳನ್ನು ವ್ಯಾಖ್ಯಾನ ವಿವರಿಸಲಾಗಿದೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮುಂದಿನ 2 ಶ್ಲೋಕಗಳು ಅದ್ವೈತ ಪ್ರಭುವಿನ ತತ್ವವನ್ನು ವಿವರಿಸುತ್ತವೆ. ಅದರ ಅನಂತರದ ಶ್ಲೋಕವು ಪಂಚತತ್ವವನ್ನು, ಭಗವಂತ, ಅವನ ಸ್ವಾಂಶ ವಿಸ್ತರಣ, ಅವನ ಅವತಾರ, ಅವನ ಶಕ್ತಿಗಳು ಮತ್ತು ಅವನ ಭಕ್ತರು ವಿವರಿಸುತ್ತದೆ. ಶ್ಲೋಕ 29. ಏಕ 14 ಶ್ಲೋಕಿ ಕರೆ ಮಂಗಲಾಚರಣ. तन्हि मध्ये कहि सब वस्तु निरूपण. यही 14 श्लोके करि मंगलाचरण. तन्हि मध्ये कहि सब वस्तु निरूपण. हरे कृष्ण. ಯಹಿ 14 ಶ್ಲೋಕೆ. ಓದಿ ಮಾತಾಜಿ. ಶ್ರುತಿ ಮಾತಾಜಿ. ಮಾತಾಜಿ ಓದ್ತಾ ಇದ್ದೀನಿ ಮಾತಾಜಿ. ಯಹಿ 14 ಶ್ಲೋಕೆ, ಈ 14 ಶ್ಲೋಕಗಳಲ್ಲಿ ಕರಿ ಮಾಡುತ್ತೇನೆ ಮಂಗಳಾಚರಣ ದೇವತಾ ಪ್ರಾರ್ಥನೆಯನ್ನು. ತನ್ಹಿ ಆದ್ದರಿಂದ, ಅದರಲ್ಲಿ, ಮಧ್ಯದಲ್ಲಿ, ಕಹಿ ನಾನು ಹೇಳುತ್ತೇನೆ, ಸಭಾ ಎಲ್ಲ, ವಸ್ತುವಿನ ನಿರೂಪಣವನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ಈ 14 ಶ್ಲೋಕಗಳು ದೇವತಾ ಪ್ರಾರ್ಥನೆಗಳು. ಅವು ಪರಮ ಸತ್ಯವನ್ನು ವಿವರಿಸುತ್ತವೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಶ್ಲೋಕ 30. सब श्रोता वैष्णवेर करि नमस्कार. यही सब श्लोकेर करि अर्थ विचार. सब श्रोता वैष्णवेर करि नमस्कार. यही सब श्लोकेर करि अर्थ विचार. हरे कृष्ण. ಓದಿ ಮಾತಾಜಿ. ಶ್ರುತಿ ಮಾತಾಜಿ. ಸಭಾ ಎಲ್ಲ, ಶ್ರೋತೃಗಳು, ವೈಷ್ಣವರಿಗೆ ಕರಿ ಮಾಡುವೆ ನಮಸ್ಕಾರ ಪ್ರಣಾಮಗಳನ್ನು. ಯಹಿ ಸಭಾ ಶ್ಲೋಕೇರ, ಈ ಎಲ್ಲ 14 ಶ್ಲೋಕಗಳಲ್ಲಿ ಕರಿ ಮಾಡುತ್ತೇನೆ ಅರ್ಥದ ವಿಶ್ಲೇಷಣೆಯನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜಯವಾಗಲಿ.
ಈ ಎಲ್ಲಾ ಶ್ಲೋಕಗಳ ಗಹನವಾದ ವಿಚಾರವನ್ನು ವಿವರಿಸುವ ಮುನ್ನ ನಾನು ನನ್ನ ಎಲ್ಲಾ ವೈಷ್ಣವ ಓದುಗರಿಗೂ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ನಾನು ತಗೊಳ್ತೀನಿ 25. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. 25ರಲ್ಲಿ ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಗೀತೆ. 4ನೆಯ ಶ್ಲೋಕದಲ್ಲಿ ಎಲ್ಲರ ಮೇಲೂ ಕೃಪೆ ತೋರಬೇಕೆಂದು ನಾನು ಭಗವಾನ್ ಚೈತನ್ಯರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದ ಬೇಡುತ್ತಿದ್ದೇನೆ. ಅಂದ್ರೆ 4ನೇ ಒಂದು ಶ್ಲೋಕದಲ್ಲಿ ಅವರು ಕೇಳ್ಕೊಂಡಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಅವರು ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಕೋರಿಕೆಯನ್ನ ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 4ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಮತ್ತೆ ನಾನು ಅಲ್ಲಿಗೆ ಅದನ್ನೇ ತಗೊಳ್ಳ ಮತ್ತೆ ಬಿಟ್ಬಿಡ್ಲ ಅದನ್ನ. ಅದರಲ್ಲಿ ಏನಿದೆ? ಶ್ರೀಮತಿ ಸಚಿದೇವಿಯ ಮಗನೆಂದು ಪ್ರಸಿದ್ಧನಾಗಿರುವ ಪರಮಪ್ರಭು. ಇಲ್ಲ, ನಾನು ಹೇಳ್ತೀನಿ. ಹಾ, ಶ್ರೀಮತಿ ಸಚಿದೇವಿಯ ಮಗನೆಂದು ಪ್ರಸಿದ್ಧವಾಗಿರುವ ಪರಮಪ್ರಭುವು ನಿಮ್ಮ ಹೃದಯ ಗರ್ಭದಲ್ಲಿ ದಿವ್ಯವಾಗಿ ನೆಲೆಸಿರಲಿ. ಹಿಂದೆ ಅವತರಿಸಿದ ಯಾರು ಅನುಗ್ರಹಿಸಿದನ್ನು ಅದೇನೆಂದರೆ ಲೋಕೋತ್ತರವೂ ಉಜ್ವಲವಾದ ಭಕ್ತಿ ಸೇವರಸವನ್ನು, ಮಾಧುರ್ಯ ಪ್ರೇಮರಸವನ್ನು ಹಂಚಲು ಉಜ್ವಲ ಸುವರ್ಣ ಕಾಂತಿಯಿಂದ ಅವರು ಕಲಿಯುಗದಲ್ಲಿ ಅವತರಿಸಿದ್ದಾರೆ ಅಂತ ಹೇಳ್ಬಿಟ್ಟು 4ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದ್ರೆ ಭಗವಂತನನ್ನ, ಚೈತನ್ಯನ ಮತ್ತೆ ಪ್ರಾರ್ಥಿಸ್ತಾ ಇದ್ದಾರೆ ಅವರು. ಮತ್ತೆ ಈಗ 26ನೇ ಶ್ಲೋಕದಲ್ಲಿ ಅನುವಾದ ಮತ್ತೆ ಪ್ರಭುಪಾದರಿಂದ ಪ್ರಭುಪಾದ್ಗೀತೆ. ಆ ಶ್ಲೋಕದಲ್ಲಿ ನಾನು ಭಗವಾನ್ ಚೈತನ್ಯರು ಅವತರಿಸಲು ಬಾಹ್ಯ ಕಾರಣವೇನೆಂಬುದನ್ನು ಹೇಳಿದ್ದೇನೆ. 5 ಮತ್ತು 6ನೇ ಶ್ಲೋಕಗಳಲ್ಲಿ ಅವರ ಅವತರಣಕ್ಕೆ ಪ್ರಧಾನ ಕಾರಣವನ್ನು ವಿವರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. 5ನೇ ಶ್ಲೋಕದಲ್ಲಿ ಮತ್ತೆ ಚೈತನ್ಯ ಮಹಾಪ್ರಭುಗಳ ಒಂದು 6ನೇ ಶ್ಲೋಕ ಅವರ ಅವತರಣಕ್ಕೆ ಏನ್ ಕಾರಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಅವತಾರ ಎತ್ತಿದಾರಲ್ಲ, ಅದಕ್ಕೆ ಕಾರಣ ಏನು ಅನ್ನೋದನ್ನ 5ನೇ ಮತ್ತೆ 6ನೇ ಶ್ಲೋಕದಲ್ಲಿ ನಾನು ಹೇಳಿದ್ದೀನಿ ಅಂತ ಹೇಳ್ತಾರೆ. 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಮತಿ ರಾಧೆ ಮತ್ತು ಕೃಷ್ಣನ ಪ್ರಣಯ ವ್ಯವಹಾರಗಳು ಭಗವಂತನ ಅಂತರಂಗದ ಸುಖದಾಯಿ ಶಕ್ತಿಯ ಅಭಿವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೆ. ರಾಧೆ ಮತ್ತು ಕೃಷ್ಣರು ಸ್ವಸ್ವರೂಪದಲ್ಲಿ ಒಂದೇ ಆದ್ರೂ, ಇಬ್ರು ಒಂದೇನೆ ಅಲ್ವಾ? ರಾಧಾ ಕೃಷ್ಣ ಇಬ್ರು ಒಂದೇ ಆದ್ರೂ ಶಾಶ್ವತವಾಗಿ ಬೇರೆ ಬೇರೆ ಆಗಿರ್ತಾರೆ. ಈಗ ಮತ್ತೆ ಆ ಒಂದು ಅನುಭವ ಮಾಡೋಕ್ಕೋಸ್ಕರ ಮತ್ತೆ ಬೇರೆ ಬೇರೆ ಆದ್ರು ಮತ್ತೆ ಒಟ್ಟಿಗಾಗ್ತಾ ಇದಾರಂತೆ. ಈಗ ಮೊದಲು ಅವರು ಆಕ್ಚುಲಿ ಇಬ್ರು ಒಂದೇನೆ, ಆದ್ರೆ ರಾಧಾಕೃಷ್ಣರಾಗಿ ಬಂದಿರ್ತಾರೆ, ಮತ್ತೆ ರಾಧಾಕೃಷ್ಣ ಮತ್ತೆ ಚೈತನ್ಯ ಮಹಾಪುರಗಳಾಗಿ ಮತ್ತೆ ಅವರು ಸೇರ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ದಿವ್ಯ ಸ್ವರೂಪಗಳು ಮತ್ತೆ ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಒಂದಾಗಿವೆ. ಸಾಕ್ಷಾತ್ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತು ರೂಪದಲ್ಲಿ ಪ್ರಕಟವಾಗಿರುವ ಶ್ರೀಕೃಷ್ಣ ಚೈತನ್ಯರಿಗೆ ನಾನು ನಮಿಸ್ತೀನಿ ಅಂತೇಳಿ 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 6ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅನುವಾದ ಪ್ರಭುಪಾದ್ಗೀತೆ. ರಾಧಾರಾಣಿಯ ಪ್ರೇಮಾತಿಶಯವನ್ನು ಆಕೆಯು ಮಾತ್ರವೇ ತನ್ನ ಪ್ರೀತಿಯಿಂದ ಸವಿವ ಆ ಭಗವಂತನ ಗುಣಗಳು, ಆ ಭಗವತ್ ಪ್ರೇಮದ ಸವಿಯನ್ನು ಅರಿತಾಗ ಆಕೆಗೆ ಆಗುವ ಸಂತೋಷ, ಇವುಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯಿಂದ ಪರಮಪ್ರಭುವಾದ ಹರಿಯು ಆಕೆಯ ಭಾವ ಶ್ರೀಮಂತಿಕೆಯಿಂದ ತುಂಬಿ ಚಂದ್ರನು ಸಮುದ್ರದಿಂದ ಹುಟ್ಟುವಂತೆ ಶ್ರೀಮತಿ ಸಚಿದೇವಿಯ ಗರ್ಭದಲ್ಲಿ ಹುಟ್ಟುತ್ತಾ ಇದ್ದಾರೆ. ಅಂದ್ರೆ ಹೇಳ್ತಾ ಇದ್ದಾರೆ, ರಾಧಾರಾಣಿಗೆ ತುಂಬಾ ಭಗವಂತನನ್ನ ಕಂಡ್ರೆ ತುಂಬಾ ಇದಾಗ್ತಾ ಇದೆ, ಸಂತೋಷ, ಅಷ್ಟೊಂದು ಅವಳಿಗೆ ಆಗೋ ಸಂತೋಷ. ಆ ಸಂತೋಷ ಎಷ್ಟು ನೋಡಿದಷ್ಟು ಭಗವಂತನ ನೋಡಿದಾಗ ಅವಳಿಗೆ ಸಂತೋಷ ಜಾಸ್ತಿ ಅಂತೆ, ಭಗವಂತನ ಅವಳನ್ನ ನೋಡಿದಾಗ ಸಂತೋಷ ಆಗುತ್ತೆ. ಹಾಗೆ ಅವಳ ಸಂತೋಷ ಹೆಚ್ಚುತ್ತಾ ಹೋಗುತ್ತಂತೆ. ಈ ತರ ಹೆಚ್ಚುತ್ತಾ ಹೋಗ್ತಾ ಇದಲ್ಲ ಇವಳ ಸಂತೋಷ, ಇದು ಏನ್ ಕಾರಣ ಅಂತ ಹೇಳ್ಬಿಟ್ಟು ಅವನಿಗೆ ಇದಾಗುತ್ತೆ. ಆ ಎಲ್ಲ ಒಂದು ಅನುಭವವನ್ನ ಪಡ್ಕೊಳ್ಳೋಕೋಸ್ಕರ ಮತ್ತೊಮ್ಮೆ ಅವ್ರೇನ್ ಮಾಡ್ತಾ ಇದ್ದಾರೆ, ರಾಧಾರಾಣಿಯ ಭಾವದಲ್ಲಿ ಇಲ್ಲಿ ಅವತಾರ ಎತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಸ್ವಲ್ಪ ಹೇಳ್ತೀನಿ ಮಾತಾಡಿ, ಎಲ್ಲ ಕಡೆ ಇದೆ. 6ನೇದು 1 ನಿಮಿಷ ಹೇಳ್ತೀನಿ. 6ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಇನ್ನ ವಿವರಣೆ ಕೊಟ್ರೆ ಹೇಳ್ತಾ ಇದ್ದಾರೆ, ಮುಂದಿನ ಅವಳೇಕೆ ನೋಡಿ ಕೃಷ್ಣ ಹೇಳ್ತಾನೆ, ಕೃಷ್ಣ ರಾಧೆಯ ಪ್ರೀತಿ ವೈಭವವನ್ನು ತಿಳಿಯಲು ಬಯಸ್ತಾ ಇದ್ದಾನೆ. ರಾಧೆಗೆ ಏಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಂತೇಳಿ ಕೃಷ್ಣನಿಗೆ ಅವನಿಗೆ ತಿಳ್ಕೊಬೇಕು ಅಂತ ಆಸೆ ಆಯ್ತಂತೆ. ಅವಳೇಕೆ ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇದ್ದಾಳೆ? ಕೃಷ್ಣ ಕೇಳುತ್ತಾನೆ, ನನ್ನ ಯಾವ ವಿಶೇಷ ಗುಣ ಆಕೆಯನ್ನು ಆಕರ್ಷಿಸಿದೆ? ಅಂದ್ರೆ ನನ್ನನ್ನು ಕಂಡ್ರೆ ಅಷ್ಟೊಂದು ಪ್ರೀತಿ ಮಾಡ್ತಾಳಲ್ಲ, ನನ್ನಲ್ಲಿರೋ ಯಾವ ಗುಣ ಅವಳನ್ನ ಆಕರ್ಷಿಸಿದೆ? ಮತ್ತೆ ಆಕೆ ನನ್ನನ್ನು ಪ್ರೇಮಿಸುವ ನಿಜವಾದ ದಾರಿ ಯಾವುದು? ಯಾವುದೋ ಒಂದು ದಾರಿಯಿಂದ ಯಾವ ತರ ಅವಳು ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ? ಇದೊಂದು ರೀತಿ ಸೋಜಿಗವಾಗಿ ಕಾಣಿಸ್ತಾ, ಅವನಿಗೆ ಸೋಜಿಗ ಅನ್ಸ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಮತ್ತು ಆಕೆ ನನ್ನನ್ನು ಪ್ರೇಮಿಸುವ ನಿಜವಾದ ದಾರಿ ಯಾವುದು? ಇದೊಂದು ರೂಸಿ ಸೋಜಿಗವಾಗಿ ಕಾಣುತ್ತೆ. ಮತ್ತೆ ಪರಮ ಪುರುಷನಾದ ಕೃಷ್ಣ ಯಾರೋ ಒಬ್ಬರ ಪ್ರೀತಿಗೆ ಆಕರ್ಷಣಾಗುವುದೇ? ನಮ್ಗನ್ಸುತ್ತಲ್ಲ, ಅಯ್ಯೋ ಏನಪ್ಪಾ ಯಾವ್ದೋ ಒಂದ್ ಪ್ರೀತಿಗೆ ಅವ್ನ ಆಕರ್ಷಿತನಾಗ್ಬಿಟ್ಟಿದ್ದಾನೆ ಅಂತ ನಮ್ ಮನ್ಸಲ್ಲಿ ಅನ್ಸ್ಬೋದು.
ಆದ್ರೆ ಏನ್ ಹೇಳ್ತದೆ, ಒಬ್ಬ ಮನುಷ್ಯ ಒಬ್ಬ ಹೆಂಗಸಿನ ಪ್ರೀತಿಗಾಗಿ ಹುಡುಕಾಡುತ್ತಾನೆ, ಏಕೆಂದ್ರೆ ಅವನು ಅಪರಿಪೂರ್ಣ. ಅಂದ್ರೆ ನಮ್ಮ ಭೌತಿಕ ಜಗತ್ತಿನಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಪುರುಷ ಒಂದು ಹೆಣ್ಣಿಂದ ಇದ್ ಮಾಡ್ತಾನೆ ಅಂದ್ರೆ ಅವಳ ಪ್ರೀತಿಗಾಗಿ ಇದ್ ಮಾಡ್ತಾನೆ, ಕಾಯ್ತಾ ಇರ್ತಾನೆ, ಅಂದ್ರೆ ಅವಳ ಹಿಂದೆ ಇದ್ ಮಾಡ್ತಾನೆ. ಒಬ್ಬ ಮನುಷ್ಯ ಏಕೆಂದ್ರೆ ಅವನು ಅಪರಿಪೂರ್ಣ, ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಾವೆಲ್ಲ ಅಪರಿಪೂರ್ಣರು. ಆದ್ರಿಂದ ಒಬ್ಬ ಗಂಡಸು ಒಬ್ಬ ಹೆಂಗಸಿನಿಂದ ಒಂದು ಆಕರ್ಷಿತನಾಗ್ತಾನೆ. ಅವನಲ್ಲಿ ಏನೋ ಕೊರತೆ ಇದೆ. ಅದೇ ತರ ಭಗವಂತನು ನಮ್ ತರನೇ ಆಗೋಗ್ಬಿಟ್ಟದಲ್ಲ, ಹಾಗಾದ್ರೆ ಅವನಲ್ಲಿ ಏನೋ ಕೊರತೆ ಇರಬೇಕು ಅನ್ನೋದು ಒಂದು ಭಾವನೆ ಬರುತ್ತೆ. ಒಬ್ಬ ಹೆಂಗಸಿನ ಪ್ರೀತಿ ಅದರ ಶಕ್ತಿ ಮತ್ತು ಸುಖ ಗಂಡಸಿನಲ್ಲಿ ಇರುವುದಿಲ್ಲ. ಆದ್ರಿಂದ ಒಬ್ಬ ಗಂಡಸು ಒಬ್ಬ ಹೆಂಗಸನ್ನು ಬಯಸುತ್ತಾನೆ. ಆದ್ರೆ ಇದು ಸಂಪೂರ್ಣವಾಗಿ ತನ್ನಲ್ಲಿ ತಾನ ಕೃಷ್ಣನ ವಿಷಯದಲ್ಲಿ ಸಲ್ಲದು. ಆತರ ನೋಡಿ, ಈ ತರ ಹಾಗಾದ್ರೆ ನಮ್ ತರನೇ ಭೌತಿಕವಾಗಿ ಕೃಷ್ಣ ರಾಧೆ ಹಿಂದೆ ಹೋದ್ನ, ರಾಧೆನ ಒಂದು ಪ್ರೀತಿಯಿಂದ ಒಂಥರ ಆಕರ್ಷಿತನಾದ್ನ ಅಂತೇಳಿ ಭಾವನೆ ಬರುತ್ತೆ. ಸಲ್ಲದು, ಆ ತರ ನಾವ್ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಕೃಷ್ಣನ ವಿಷಯದಲ್ಲಿ ಆ ತರ ಸಲ್ಲದು. ಹೀಗಾಗಿ ಕೃಷ್ಣ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ನಾನೇಕೆ ರಾಧಾರಾಣಿಯಿಂದ ಆಕರ್ಷಿತನಾಗಿದ್ದೇನೆ ಅಂತ ಅವನು ಯೋಚನೆ ಮಾಡ್ತಾನೆ. ಮತ್ತೆ ರಾಧಾರಾಣಿ ನನ್ನ ಪ್ರೀತಿಯನ್ನು ತನ್ನದಾಗಿಸಿಕೊಂಡಾಗ ನಿಜವಾಗ್ಲೂ ಎಂತ ಅನುಭವವನ್ನು ಪಡೆಯುತ್ತಾಳೆ. ಅವಳು ನನ್ನ ಒಂದು ಪ್ರೀತಿಯನ್ನ ಪಡೆದಾಗ ಅವಳಿಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಅದು ಹೇಗಾಗುತ್ತೆ ಅವಳಿಗೆ ಅಂತೇಳಿ ಅವನಿಗೆ ಒಂಥರ ಆಶ್ಚರ್ಯಚಕಿತನಾಗಿದ್ದಾನೆ. ಈ ಪ್ರೀತಿ ವಿನಿಮಯದ ಸಾರವನ್ನು ಸವಿಯಲು ಸಮುದ್ರದ ಚಿತ್ತಿರದಲ್ಲಿ ಚಂದ್ರ ಮೂಡೋ ರೀತಿಯಲ್ಲಿಯೇ ಕೃಷ್ಣ ತಾನು ಮೂಡಿದ. ಅವನಿಗೆ ಈ ತರ ಅವಳಲ್ಲಿ ಒಂದು ಭಾವನೆ ಹೆಚ್ಚುತ್ತಾ ಹೋಗುದಿಲ್ಲ. ಹೇಗೆ ಹೆಚ್ಚುತ್ತೆ ಇದನ್ನು ನಾನು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು, ಇದು ಒಂದು ಕಾರಣದಿಂದ ಬಂದಿರೋದು. ಅದಕ್ಕಾಗಿ ಅವನು ಹೇಳ್ತಾ ಇದ್ದಾನೆ, ಸಮುದ್ರದ ಕ್ಷಿತಿಜದಲ್ಲಿ ಚಂದ್ರ ಮೂಡುವ ರೀತಿಯಲ್ಲಿಯೇ ಕೃಷ್ಣ ತಾನು ವ್ಯವಹಾರಗಳನ್ನು ಮತನ ಮಾಡೋದರ ಮೂಲಕ ಚೈತನ್ಯ ಮಹಾಪ್ರಭುಗಳ ಚಂದ್ರ ಮೂಡಿದ. ಹೇಗೆ ಚಂದ್ರ ಬರ್ತಾನಲ್ಲ, ಆಕಾಶದಲ್ಲಿ ಬರ್ತಾನಲ್ಲ, ಅದೇ ತರ ಹೇಳ್ತಾ ಇದ್ದಾರೆ ಇವರು. ಅವರ ತಾಯಿಯ ಒಂದು ಇದರಲ್ಲಿ ಹಾಗೆ ಬಂಗಾಳದಂತ ಚಂದ್ರನ ಉಜ್ವಲ ತೇಜಸ್ಸಿನಾಗೆ ಇದೊಂದು ಸಾಂಕೇತಿಕ ಹೇಳಿಕೆ ಅನಿಸುತ್ತದೆ. ಇದು ಖಂಡಿತ ಚೈತನ್ಯ ಮಹಾಪ್ರಭುಗಳ ಅವತಾರದ ಸಂಪೂರ್ಣ ವೈಶಿಷ್ಟ್ಯವನ್ನು ಬುದ್ಧಿನಾದ್ಯಗಳ ಅಂದ್ರೆ ಆತರ ಅವಳ ಒಂದು ಭಾವ, ಅವಳಲ್ಲಿ ಎಷ್ಟು ಪ್ರೀತಿ ಹೆಚ್ಚಾಗುತ್ತಲ್ಲ, ಅದ್ ಹೇಗೆ ಹೆಚ್ಚಾಗುತ್ತೆ ಅದನ್ನ ನಾನು ನೋಡ್ಬೇಕು ಅನ್ನೋ ಒಂದು ಭಾವದಿಂದ ಅವನು ಬರ್ತಾನೆ. ಅದೇ ರೀತಿ ಅವನು ಹೇಗೆ ಹುಟ್ಟುತ್ತಾ ಇದ್ದಾನೆ ಅಂದ್ರೆ, ಆಕೆಯ ಭಾವಶಿವಂತಿಕೆಯನ್ನು ತುಂಬಿ ಚಂದ್ರನು ಸಮುದ್ರದಿಂದ ಹುಟ್ಟುವಂತೆ ಹೇಗೆ ಚಂದ್ರ ಸಮುದ್ರದಲ್ಲಿ ಹುಟ್ಟುತ್ತಾನೋ ಅದೇ ತರ ಶ್ರೀಮತಿ ಸಚೀದೇವಿಯ ಅಂದ್ರೆ ಅವ್ರ ತಾಯಿ ಇದಾರಲ್ಲ, ಅವ್ರ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ. ಯಾಕೆ ಅಂದ್ರೆ ಅವಳ ರಾಧಾರಾಣಿಯ ಅವಳ ಒಂದು ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ. ಆ ಭಾವ ಅವನಿಗೆ ತುಂಬಾ ಆಕರ್ಷಿತ ಆಗತ್ತಂತೆ. ಅದನ್ನ ನಾನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವರು ಅವತರಿಸ್ತಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. 27ನೇ ಶ್ಲೋಕದಲ್ಲಿ ಅನುವಾದ ಪ್ರಪಾತಿದೆ. ಈ 6 ಶ್ಲೋಕಗಳಲ್ಲಿ ನಾನು ಚೈತನ್ಯ ಮಹಾಪ್ರಭುಗಳ ತತ್ವವನ್ನು ಹೇಳಿದ್ದೇನೆ. ಮುಂದಿನ 5 ಶ್ಲೋಕಗಳಲ್ಲಿ ನಿತ್ಯಾನಂದ ಪ್ರಭುಗಳ ಮಹತ್ವವನ್ನು ವಿವರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ವಿವರಿಸಿದ್ದೀನಿ ಅಂತ ಹೀಗೆ ಹಿಂದಿಂದೆ ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರಲ್ಲ. ಮತ್ತೆ ಇಲ್ಲಿ 28ರಲ್ಲಿ ಹೇಳ್ತಾ ಇದ್ದಾರೆ, ಮುಂದಿನ 2 ಶ್ಲೋಕಗಳು ಅದ್ವೈತ ಪ್ರಭುವಿನ ತತ್ವವನ್ನು ವಿವರಿಸುತ್ತೆ. ಅನಂತರ ಶ್ಲೋಕವು ಪಂಚತತ್ವವನ್ನು, ಭಗವಂತ, ಅವನ ಸ್ವಾಂಶ ವಿಸ್ತರಣ, ಅವನ ಅವತಾರ, ಅವನ ಶಕ್ತಿಗಳು ಮತ್ತು ಅವನ ಭಕ್ತರು ವಿವರಿಸ್ತಾರೆ. ನಾವು ನಿನ್ನೆನೆ ನೋಡಿದೀವಿ ಎಲ್ಲ. ಅದ್ವೈತಾಚಾರ್ಯರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಪಂಚತತ್ವಗಳು ಅಂದ್ರೆ ಯಾರು, ನಿತ್ಯಾನಂದರು, ಅದ್ವೈತಾಚಾರ್ಯರು ಮತ್ತೆ ಗದಾಧರ ಪಂಡಿತರು, ಇವರ ಬಗ್ಗೆನೂ ನಾವು ನಿನ್ನೆ ನೋಡಿದ್ವಿ. ಸೊ ಇದನ್ನೆಲ್ಲ ನಾನು ಎಲ್ಲಾರ ವಿಷಯನ ನಾನು ಹೇಳಿದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 29ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅನುವಾದ ಪ್ರಪಾಗೀತೈ. ಆದ್ದರಿಂದ ಈ 14 ಶ್ಲೋಕಗಳು, ಈಗೇನು 14 ಶ್ಲೋಕಗಳೆಲ್ಲ ಅದರಲ್ಲೆಲ್ಲಾರು ಎಲ್ಲಾ ದೇವತೆಗಳಿಗೂ ಎಲ್ಲರಿಗೂ ಅವರು ಪ್ರಾರ್ಥನೆಗಳನ್ನ ನಾನು ಸಲ್ಲಿಸಿದ್ದೀನಿ ಅಂತೇಳಿ ಅವು ಪರಮ ಸತ್ಯವನ್ನು ವಿವರಿಸುತ್ತೆ. ಇವೆಲ್ಲ ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಇವೆಲ್ಲ ಭಗವಂತನ ಅವನ ಸತ್ಯ, ಅಂದ್ರೆ ಅವನದೇ ಎಲ್ಲ ಅಂಶಗಳು, ಅವನದೇ ಇದಲ್ವಾ. ಸೊ ಅವನ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 30ನೇ ಶ್ಲೋಕದಲ್ಲಿ. ಅನುವಾದ ಪ್ರಪಾತದಿಂದ. ಈ ಎಲ್ಲಾ ಶ್ಲೋಕಗಳ ಗಹನವಾದ ವಿಚಾರವನ್ನು ವಿವರಿಸುವ ಮುನ್ನ ನಾನು ನನ್ನ ಎಲ್ಲಾ ವೈಷ್ಣವ ಓದುಗರಿಗೂ ನಮನಗಳನ್ನ ಸಲ್ಲಿಸ್ತೇನೆ. ಹೇಳ್ತಾ ಇದ್ದಾರೆ, ಈ ಎಲ್ಲಾ ಮತ್ತೆ ವಿಚಾರಗಳನ್ನ ಮತ್ತೆ ಹೇಳ್ತಾರಂತೆ, ಗಹನವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವೆಲ್ಲ ಕೇಳ್ತಾ ಇದೀವಲ್ಲ, ನಾನು ನನ್ನ ಎಲ್ಲಾ ವೈಷ್ಣವ ಓದುಗರಿಗೆ, ನಾವೇನ್ ಓದ್ತಾ ಇದೀವಲ್ಲ ಎಲ್ಲಾರ್ಗೂ ಅವರು ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಒಂಥರ ಇದೆಲ್ಲ ಅಂದ್ರೆ ನಾವು ಬರಿತಾ ಇದ್ದೀನಿ. ಇದನ್ನ ಯಾರ್ಯಾರು ಓದ್ತಿರೋ ಅವರಿಗೂ ಸಹ ನನ್ನ ನಮನಗಳು ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಕೃಷ್ಣರಾಜ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಶಿವಶಂಕರ್ ಪ್ರಭುಜಿ ಓದಿ 31 ಶ್ಲೋಕ. ಸಕಲ ವೈಷ್ಣವ ಶುನಕರಿ ಏಕ
ಕಮನ ಹರೇ ಕೃಷ್ಣ. ಚೈತನ್ಯ ಕೃಷ್ಣೇರ ಶಾಸ್ತ್ರ ಮಾತಾ ನಿರೂಪಣ ಚೈತನ್ಯ ಕೃಷ್ಣರ ಶಾಸ್ತ್ರ ಮತ ನಿರೂಪಣ ಸಕಲ ವೈಷ್ಣವ ಶುನ ಕರಿಯೇ ಕಮನ ಚೈತನ್ಯ ಕೃಷ್ಣೇರ ಶಾಸ್ತ್ರ ಮಾತಾ ನಿರೂಪಣ ಚೈತನ್ಯ ಕೃಷ್ಣರ ಶಾಸ್ತ್ರ ಮತ ನಿರೂಪಣ. ಹರೇ ಕೃಷ್ಣ. ಯಾರು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 31. ಸಕಲ ವೈಷ್ಣವ ಶುನ ಕರಿ ಏಕಮನ ಚೈತನ್ಯ ಕೃಷ್ಣರ ಶಾಸ್ತ್ರ ಮತ ನಿರೂಪಣ. ಸಕಲ ಎಲ್ಲ ವೈಷ್ಣವ ಓ ಭಗವದ್ಭಕ್ತರೇ ಶುನ ದಯವಿಟ್ಟು ಕೇಳಿ, ಕರಿ ಮಾಡಿಕೊಂಡು, ಮನ ಏಕಾಗ್ರ ಚಿತ್ತ ಚೈತನ್ಯ ಮಹಾಪ್ರಭುಗಳು ಕೃಷ್ಣೇರ ಶ್ರೀಕೃಷ್ಣನ ಶಾಸ್ತ್ರ ವೇದ ಶಾಸ್ತ್ರಗಳ ಮತ ಅಭಿಪ್ರಾಯ ನಿರೂಪಣವನ್ನು ಅನುವಾದ. ವೇದಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ಶ್ರೀಕೃಷ್ಣ ಚೈತನ್ಯ ಅನುವಾದ ಪ್ರಭುಪಾದರಿಂದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ವೇದಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ಶ್ರೀಕೃಷ್ಣ ಚೈತನ್ಯರ ಕಥನವನ್ನು ಏಕಾಗ್ರ ಚಿತ್ತದಿಂದ ಓದಿ ಶ್ರಮ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಓದಿ. ಗೊತ್ತಾಯ್ತಾ? ಕೇಳ್ತದ ನಿಮಗೆ? ಇಲ್ಲ ಪ್ರಭುಜಿ ವೇದಶಾಸ್ತ್ರಗಳಿಂದ ಗೊತ್ತಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಓದಿ. ಭಾವಾರ್ಥ. ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ಶ್ರೀಕೃಷ್ಣ. ಇದು ಪರಮ ಪ್ರಮಾಣ ಗ್ರಂಥಗಳಾದ ವೇದಶಾಸ್ತ್ರಗಳಿಂದ ಗೊತ್ತಾಗುತ್ತದೆ. ಕೆಲವು ವೇಳೆ ಜನರು ತಮ್ಮ ಹುಚ್ಚು ಕಲ್ಪನೆಗಳ ಆಧಾರದ ಮೇಲೆ ಮತ್ತು ವೇದಶಾಸ್ತ್ರಗಳ ಆಧಾರವಿಲ್ಲದೆ ಒಬ್ಬ ಮನುಷ್ಯನನ್ನು ಕೇಳಿಸುದಿಲ್ಲ ಪ್ರಭುಜಿ. ಹೊಟ್ಟೋಯ್ತು. ಮತ್ತು ವೇದಶಾಸ್ತ್ರ ಇಲ್ಲ, ಈಗ ಕೇಳ್ತದೆ. ಈಗ ಓದಿ. ಕಟ್ ಆಗ್ತದೆ ಓದಿ ಭಾವಾರ್ಥ. ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ಶ್ರೀಕೃಷ್ಣ. ಇದು ಪರಮ ಪ್ರಮಾಣ ಗ್ರಂಥಗಳಾದ ವೇದಶಾಸ್ತ್ರಗಳಿಂದ ಗೊತ್ತಾಗುತ್ತದೆ. ಕೆಲವು ವೇಳೆ ಜನರು ತಮ್ಮ ಹುಚ್ಚು ಕಲ್ಪನೆಗಳ ಆಧಾರದ ಮೇಲೆ ಮತ್ತು ವೇದಶಾಸ್ತ್ರಗಳ ಆಧಾರವಿಲ್ಲದೆ ಒಬ್ಬ ಮನುಷ್ಯನನ್ನು ದೇವರು ಎಂದು ಒಪ್ಪಿಕೊಳ್ಳುತ್ತಾರೆ. ವೇದಶಾಸ್ತ್ರಗಳ ಆಧಾರವಿಲ್ಲದೆ ಒಬ್ಬ ಮನುಷ್ಯನನ್ನು ದೇವರು ಎಂದು ಒಪ್ಪಿಕೊಳ್ಳುತ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳೇ ದೇವೋತ್ತಮ ಪರಮಪುರುಷ ಎಂದು ಸ್ಥಾಪಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 32. ಹರೇ ಕೃಷ್ಣ. ಕೃಷ್ಣ ಗುರು ಶಕ್ತಿ ಅವತಾರ ಪ್ರಕಾಶ. ಕೃಷ್ಣ ಕೃಷ್ಣ ಈಚಯ ರೂಪೆ ಕಾರೇನ ವಿಲಾಸ. ಕೃಷ್ಣ ಗುರು ಭಕ್ತ ಶಕ್ತಿ ಅವತಾರ ಪ್ರಕಾಶ. ಕೃಷ್ಣ ಗುರು ಭಕ್ತ ಶಕ್ತಿ ಅವತಾರ ಪ್ರಕಾಶ. ಕೃಷ್ಣ ಈಚಯ ರೂಪೆ ಕಾರೇನ ವಿಲಾಸ. ಕೃಷ್ಣ ಈಚಯ ರೂಪೆ ಕಾರೇನ ವಿಲಾಸ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪರಮಪ್ರಭು ಶ್ರೀಕೃಷ್ಣನ ಗುರು, ಆಧ್ಯಾತ್ಮಿಕ ಗುರು, ಭಕ್ತರು, ಶಕ್ತಿ ಅವತಾರಗಳು, ಪ್ರಕಾಶ ಸಾಂಶ ವಿಸ್ತರಣಗಳು. ಜಯ ರೂಪ. ಈ 6 ರೂಪಗಳಲ್ಲಿ ಸಂತೋಷ ಪಡುತ್ತಾನೆ. ಅನುವಾದ. ಶ್ರೀಲ ಗೋಪಾಲರಿಗೆ ಜಯವಾಗಲಿ. ಶ್ರೀಕೃಷ್ಣನು ಗುರುಗಳಾಗಿ ಭಕ್ತರಾಗಿ
ನಾನಾ ಶಕ್ತಿಗಳಾಗಿ ಮತ್ತು ಶಾಂಶ ವಿಸ್ತರಣೆಗಳಾಗಿ ಪ್ರಕಟಗೊಳ್ಳಲು ಇಷ್ಟಪಡುತ್ತಾರೆ. ಈ 6 ರೂಪಗಳು ಒಂದೇ. ಹರೇ ಕೃಷ್ಣ ಮಾತಾಜಿ. ಹೇಳ್ಕೊಡ್ತೀರ ಮಾತಾಜಿ? 33 ಶ್ಲೋಕ. ಯೈ ಚಯ ತತ್ವೇರ ಕರಿ ಚರಣ ವಂದನ ಪ್ರಥಮ ಸಾಮಾನ್ಯ ಕರಿ ಮಂಗಲಾಚರಣ ಯೈ ಚಯ ತತ್ವೇರ ಕರಿ ಚರಣ ವಂದನ ಪ್ರಥಮ ಸಾಮಾನ್ಯ ಕರಿ ಚರಣ ವಂದನ ಪ್ರಥಮ ಸಾಮಾನ್ಯ ಕರಿ ಮಂಗಲ ಚರಣ ಅವರು ಓದುವಾಗ ನೀವು ಓದ್ತೀರಿ, ಆಗ ಅಲ್ಲಿ ಮಿಕ್ಸ್ ಆಗ್ತದೆ. ಅವರು ಒಂದ್ಸಲ ಓದಿದ ನಂತರ ನಾವೆಲ್ಲ ಹೇಳುವ, ಆಗ ಸರಿ ಆಗ್ತದೆ. ಓಕೆ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ಜಯ 6 ತತ್ವೇರ ವಿಸ್ತರಣೆಗಳಿಗೆ ಕರಿ ಮಾಡುವೆ ಚರಣ ಕಮಲಗಳಿಗೆ ವಂದನ ನಮಸ್ಕಾರಗಳನ್ನು ಪ್ರಥಮೆ ಮೊದಲಿಗ ಸಾಮಾನ್ಯ ಒಟ್ಟಾರೆ ಕರಿ ಮಾಡುವೆ ಮಂಗಳಾಚರಣವನ್ನು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ನಾನು ಒಂದೇ ಸತ್ಯದ ಈ 6 ವಸ್ತು ವಿಸ್ತರಣೆಗಳ ಅನುಗ್ರಹವನ್ನು ಬೇಡುತ್ತಾ ಅವುಗಳ ಚರಣಾರವಿಂದಗಳನ್ನು ಪೂಜಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹೇಳ್ಕೊಡ್ತೀರಾ ಮಾತಾಜಿ? ಶ್ಲೋಕ 34. ಇದು ಬರಲ್ಲ, ಇದು ಆ ಶ್ಲೋಕ ತರ ಬರಲ್ಲ, ಇದು ಬೇರೆ ತರ ಬರುತ್ತೆ ಸ್ವಲ್ಪ ಅನ್ಸುತ್ತೆ. ವಂದೇ ಗುರು ನೀಶಾ ಭಕ್ತಾನೀಶಾವತಾರಕಂ ತತ್ಪ್ರಕಾಶಾಂತ ತಚ್ಚತ್ ಶಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ಇದನ್ನ ಹಾಗೆ ಓದಿ ಮಾತಾಜಿ, ಪರವಾಗಿಲ್ಲ. ಇದು ಆ ತರ ಬೆಂಗಾಲಿ ಇದಲ್ಲ, ಇದು ಉದ್ದದ ಇದು ಬರುತ್ತೆ, ಓದಿ. ವಂದೇ ಗುರು ನೀಶ ಭಕ್ತಾನ್ ಈಶಾನ್, ಹೀಗೆ ಓದಿ. ವಂದೇ ಗುರು ನೀಶ ಭಕ್ತಾನ್ ಈಶಾವತಾರಕಂ ತತ್ಪ್ರಕಾಶಾಂತ ಶಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ವಂದೇ ಗುರು ಈಶ ಭಕ್ತಾನ್ ಈಶಾವತಾರಕಾರನ್ ತತ್ತ ಪ್ರಕಾಶಾಂಶ ಭಕ್ತಿ ಶಕ್ತಿ ಚೈತನ್ಯ ಸಂಜ್ಞಕಂ. ಒಂದೇ ಗುರುಪೂರ್ವಕ ನಮನ ಸಲ್ಲಿಸುತ್ತೇನೆ. ಗುರುಗಳಿಗೆ ಈಶಾ ಭಕ್ತಾನ್ ಈಶಾ ಭಕ್ತಾನ್ ಹರೇ ಕೃಷ್ಣ. ಕೇಳುದಿಲ್ಲ ಅವರದೊಂದು. ಶಶಿಕಲಾ ಮಾತಾಜಿದು ಎಷ್ಟು ಸಲ ನಾನು ಮ್ಯೂಟ್ ಮಾಡ್ತೇನೆ ಅಷ್ಟೇ ಸಲ ಓಪನ್ ಮಾಡ್ತಾರೆ ಅವರು. ಪ್ರಕಾಶಾನ್ ಶಕ್ತಿಗಳಿಗೆ ಚ ಮತ್ತು ತಥಾ ಪರಮಪ್ರಭುವಿನ ಶಕ್ತಿಗಳಿಗೆ ಶ್ರೀ ಕೃಷ್ಣ ಚೈತನ್ಯ ಸಂಗಿಕಂ ಎಂಬ ಹೆಸರಿನ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆಧ್ಯಾತ್ಮ ಗುರುಗಳು ಭಕ್ತರು ಅವತಾರ ಪುರುಷರು, ಅವನ ಅಂಶಗಳು, ಅವನ ಶಕ್ತಿಗಳು ಮತ್ತು ಸ್ವತಃ ಅನಾದಿ ದೇವನಾದ ಶ್ರೀಕೃಷ್ಣನ ಚೈತನ್ಯರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಭಾವಾರ್ಥ: ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ತಮ್ಮ ಕೃತಿಯ ಮಂಗಳಾಚರಣೆಗಾಗಿ ಈ ಸಂಸ್ಕೃತ ಶ್ಲೋಕವನ್ನು ರಚಿಸಿದ್ದಾರೆ. ಈಗ ಅವರು ಅದನ್ನು ವಿವರವಾಗಿ ಹೇಳುತ್ತಾರೆ. ಅವರು ಪರಮಃ ಸತ್ಯನೋ 6 ತತ್ವಗಳಿಗೆ ತಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾರೆ. ಗುರುನ್ ಎಂಬ ಪದ ಬಹುವಚನ ಸ್ವಲ್ಪ ಆ ಕಡೆ ಹೋಗ್ಬಿಡಿದ್ರು, ಸರಿ ಮಾಡ್ಕೊಡ್ತೇವೆ. ಬಹುವಚನ ಯಾರು ವೇದಶಾಸ್ತ್ರಗಳಲ್ಲಿ ಆಧ್ಯಾತ್ಮ ಉಪದೇಶಗಳನ್ನು ನೀಡುತ್ತಾರೋ ಅವರನ್ನೇ ಗುರು ಎಂದು ಸ್ವೀಕರಿಸಲಾಗುವುದು. ಇತರರು ಆರಂಭಿಕರಿಗೆ ದಾರಿ ತೋರಿದರು ಮಹಾಮಂತ್ರದ ದೀಕ್ಷೆ ನೀಡುವ ಗುರುವೋ ದೀಕ್ಷಾ ಗುರು ಎಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಬೋಧನೆ ಮಾಡುವ ಸಂತರನ್ನು ಶಿಕ್ಷಾ ಗುರು ಎಂದು ಹೇಳುತ್ತಾರೆ. ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರುಗಳು
ಕೃಷ್ಣನ ಅಭಿವ್ಯಕ್ತಿಗಳಲ್ಲಿ ಸರಿಸಮ ಮತ್ತು ಒಂದೇ ಆದರೂ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿರುತ್ತವೆ. ಆದ್ದರಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಿತ್ಯಾನಂದ ಪ್ರಭುವನ್ನು ಇತರ 6 ಜನ ಗೋಸ್ವಾಮಿಗಳನ್ನು ಗುರು ಎಂಬ ವರ್ಗದಲ್ಲಿ ಒಂದ್ರೇನು ಬಿಟ್ರಿ, ಅವರಿಗೆ ಬೇರೆ ಬೇರೆ ಅವರ ಕೆಲಸ ಬದ್ಧಾತ್ಮರನ್ನು ಪರಮ ಪದಕ್ಕೆ ಅದು ಬಿಟ್ರಿ ಒಂದ್ರೇನು. ಎಷ್ಟನೇ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿರುತ್ತವೆ. ಅವರ ಕೆಲಸ ಬದ್ಧಾತ್ಮರನ್ನು ಕೆಳಗಿಂದ 3ನೇದು ಅಲ್ಲೊಂದು ಲೈನ್ ಇಲ್ಲಿಂದ ಓದಿ ಮಾತಾಜಿ. ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿರುತ್ತದೆ. ಕೆಲಸ ಬದ್ಧಾತ್ಮರನ್ನು ಪರಮ ಪದಕ್ಕೆ ವೈಕುಂಠಕ್ಕೆ ಕಳಿಸಲು ಮಾರ್ಗದರ್ಶನ ನೀಡುವುದು. ಆದ್ದರಿಂದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ನಿತ್ಯಾನಂದ ಪ್ರಭುವನ್ನು ಇತರ 6 ಜನ ಗೋಸ್ವಾಮಿಗಳನ್ನು ಗುರು ಎಂಬ ವರ್ಗದಲ್ಲಿ ಸ್ವೀಕರಿಸಿದರು. ಈಶಾ ಭಕ್ತ ಭಗವಂತನ ಭಕ್ತರಾದ ಶ್ರೀನಿವಾಸ ಮತ್ತು ಅಂತ ಇತರ ಶಿಷ್ಯರನ್ನು ಸೂಚಿಸುತ್ತದೆ. ಈ ಭಕ್ತರು ಭಗವಂತನ ಶಕ್ತಿ ಸ್ವರೂಪರು ಮತ್ತು ಅವನಿಗಿಂತ ಗುಣದಲ್ಲಿ ಬೇರೆ ಅಲ್ಲದವರು. ಈಶಾವತಾರ ಖಾನ್ ಎಂಬ ಪದ ಭಗವಂತನ ಒಂದು ಅವತಾರವಾದ ಅದ್ವೈತ ಪ್ರಭುವೇ ಮೊದಲಾದ ಆಚಾರ್ಯರನ್ನು ಸೂಚಿಸುತ್ತದೆ. ತತ್ ಪ್ರಕಾಶಾನ್ ಎಂಬುದು ದೇವೋತ್ತಮ ಪರಮಪುರುಷನ ನೇರ ಅಭಿವ್ಯಕ್ತಿಯಾದ ನಿತ್ಯಾನಂದ ಪ್ರಭು ಮತ್ತು ದೀಕ್ಷಾ ಗುರುಗಳನ್ನು ಸೂಚಿಸುತ್ತದೆ. ತಚ್ಚಕ್ತಿ ಎನ್ನುವುದು ಚೈತನ್ಯ ಮಹಾಪ್ರಭುವಿನ ಆಧ್ಯಾತ್ಮಿಕ ಶಕ್ತಿಗಳನ್ನು ಸೂಚಿಸುತ್ತದೆ. ಗದಾಧರ, ದಾಮೋದರ ಮತ್ತು ಜಗದಾನಂದರು ಈ ಆಂತರಿಕ ಶಕ್ತಿಯ ವರ್ಗಕ್ಕೆ ಸೇರಿದವರು. ಈ 6 ತತ್ವಗಳು ಬೇರೆ ಬೇರೆ ರೀತಿಯಲ್ಲಿ ಅವ್ಯಕ್ತವಾಗಿದೆ, ಆದರೆ ಎಲ್ಲವೂ ಸಮಾನವಾಗಿ ಪೂಜಾರ್ಹವಾದವು. ಚೈತನ್ಯ ಮಹಾಪ್ರಭುಗಳನ್ನು ಹೇಗೆ ಉಪವಾಸ ಮಾಡಬೇಕೆಂಬುದನ್ನು ನಮಗೆ ತೋರಿಸಿಕೊಡಲು ಕೃಷ್ಣದಾಸ ಕವಿರಾಜರು ಅವುಗಳಿಗೆ ತಮ್ಮ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಮಂಗಳಾಚರಣೆ ಮಾಡುತ್ತಾರೆ. ಮಾಯಿ ಎಂಬ ಭಗವಂತನ ಬಾಹ್ಯಶಕ್ತಿಯ ಭಗವಂತನೇ ಇರಲಾರದು. ಬೆಳಕಿನೆದುರು ಕತ್ತಲು ಹೇಗೆ ಇರಲಾರದು, ಹಾಗೆ ಆದರೂ ಕತ್ತಲೆಯು ಬೆಳಕಿನ ಭ್ರಮಾತ್ಮಕ ತಾತ್ಕಾಲಿಕವೂ ಆದ ಆಚ್ಛಾದನವಾದ್ದರಿಂದ ಅದಕ್ಕೆ ಬೇಕಿಲ್ಲದೆ ಸ್ವತಂತ್ರದ ಬೆಳಕಿಲ್ಲದೆ ಸ್ವತಂತ್ರವಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಣ್ಣು ಬ್ಲರ್ ಆಗ್ಬಿಡುತ್ತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 31 ಅನುವಾದ ಪ್ರಭುಪಾದಿಂದ ಪ್ರಭುಪಾದ. ವೇದಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ಶ್ರೀಕೃಷ್ಣ ಚೈತನ್ಯರ ಕಥನವನ್ನು ಏಕಾಗ್ರ ಚಿತ್ತದಿಂದ ಓದಿ ಶ್ರವಣ ಮಾಡಬೇಕೆಂದು ನನ್ನ ವೈಷ್ಣವ ಓದುಗರನ್ನೆಲ್ಲ ಕೇಳಿಕೊಳ್ಳುತ್ತೇನೆ. ಇಲ್ಲೆಲ್ಲರೂ ನಮ್ಮೆಲ್ಲರಿಗೂ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಕೃಷ್ಣ ಚೈತನ್ಯರ ಕಥನವನ್ನ ಏಕಾಗ್ರ ಚಿತ್ತದಿಂದ ಕೇಳ್ಬೇಕು ನೀವೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರು ಓದುಗರನ್ನ ಅಂದ್ರೆ ನಮ್ಗೆಲ್ಲ ಯಾರ್ಯಾರು ನಾವೆಲ್ಲ ಓದ್ತಾ ಇದೀವಿ ಅಥವಾ ಕೇಳ್ತಾ ಇದೀವಲ್ಲ, ನಮ್ಗೆಲ್ಲ ಅವರು ಒಂದು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದಾರೆ. ಏಕಾಗ್ರ ಚಿತ್ತದಿಂದ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳೇ ಸಾಕ್ಷಾತ್ ಶ್ರೀಕೃಷ್ಣ ಎಂದು ಇದು ಪರಮ ಪ್ರಮಾಣ ಗ್ರಂಥಗಳಾದ ವೇದಶಾಸ್ತ್ರಗಳಿಂದ ಗೊತ್ತಾಗ್ತದೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳೇ ಶ್ರೀಕೃಷ್ಣ ಅಂತ ಹೇಳಿ ನಮಗೆ ಹಲವಾರು ಗ್ರಂಥಗಳಿಂದ, ಪರಮ ಪ್ರಮಾಣವಾದ ಗ್ರಂಥಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಕೆಲವು ವೇಳೆ ಜನರು ತಮ್ಮ ಹುಚ್ಚು ಕಲ್ಪನೆಗಳ ಆಧಾರದ ಮೇಲೆ ಮತ್ತು ವೇದಶಾಸ್ತ್ರಗಳ ಆಧಾರವಿಲ್ಲದೆ ಒಬ್ಬ ಮನುಷ್ಯನ ದೇವರು ಎಂದು ಒಪ್ಪಿಕೊಳ್ಳುತ್ತಾರೆ ಅಲ್ವಾ. ಈಗ ಯಾರು ಏನು ಗೊತ್ತಗುದಿ ಇಲ್ದೇನೆ ಅವರನ್ನ ದೇವರು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಏನಂದ್ರೆ ಶಾಸ್ತ್ರಗಳಲ್ಲಿ ಅವರ ಒಂದು ಉಲ್ಲೇಖ ಇದ್ರೆ ಮಾತ್ರ ನಾವು ಭಗವಂತನ ಅವತಾರ ಅಂತ ಹೇಳಿ ನಂಬಬೇಕು. ಇಲ್ಲದೆ ಇದ್ರೆ ಅದನ್ನ ನಾವು ತಗೋಬಾರ್ದು. ಅಂದ್ರೆ ಇವನ್ ನೋಡಿ, ನಾವು ಕಲಿಯುಗದಲ್ಲಿ ಈಗ ಕಲಿಕೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಶಾಸ್ತ್ರಗಳಲ್ಲಿ ಇದೆ. ಅವ್ನು ಯಾವ ಊರಲ್ಲಿ ಜನಿಸ್ತಾನೆ, ಯಾವ ಹೆಸರಿನಿಂದ, ತಂದೆ ತಾಯಿ ಹೆಸರೇನು ಅಂತೆಲ್ಲ ಇದೆ. ಈ ತರ ಬಂದು ಭಗವಂತನ ಅವತಾರ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಧರ್ಮ ಗ್ರಂಥಗಳಲ್ಲಿ ಇರ್ಬೇಕು. ಅಂತದನ್ನೇ ನಾವು ಮಾತ್ರ ನಂಬಬೇಕು. ಅಂತದ್ನ ಅವತಾರ ಅಂತ ಹೇಳ್ಬೇಕು. ಇಲ್ದರೆ ಬಾಕಿ ಎಲ್ಲರೂ ನನ್ ಭಗವಂತನ ಅವತಾರ ಅಂತ ಯಾರು ಬಂದ್ ಹೇಳಿದ್ರು ಸಹ ಅವರ ಮಾತುಗಳನ್ನ ನಂಬಾರ್ದು. ಹೌದು, ಅವತಾರಗಳನ್ನ ಅಂತ ಹೇಳ್ತಾ ಇದ್ದಾರೆ. ಆ ಚೈತನ್ಯ ಮಹಾಪ್ರಭುಗಳದ್ದು ಎಲ್ಲಾ ಒಂದು ನೋಡಿ, ಎಲ್ಲಾ ಗ್ರಂಥಗಳಲ್ಲಿ, ವೈದಿಕ ಗ್ರಂಥಗಳಲ್ಲಿ ಅವರ ಒಂದು ಅವತಾರದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾಭಾರತ ಇದು
ಬರುತ್ತಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ, ಮಹಾಭಾರತದಲ್ಲಿ ಬರೋ ವಿಷ್ಣು ಸಹಸ್ರನಾಮ, ಅದರೊಳಗೆ ಭಗವಂತ ಅವನ ಅವತಾರವನ್ನ ಹೇಳಿದ್ದಾರೆ. ಸುವರ್ಣವರ್ಣ ಹೇಮಾಂಗೋ ವರಾಂಗೋ ಚಂದನಾಗರಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸುವರ್ಣ ಒಂದು ಬಣ್ಣದಲ್ಲಿ, ಬಂಗಾರದ ಕಲರ್ ಇದರಲ್ಲಿ ಭಗವಂತನ ಅವತಾರ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಇದ್ರಲ್ಲಿ ನೋಡ್ಬೋದು, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಇನ್ನೊಂದ್ ಕಡೆನು ಸನ್ಯಾಸಸ್ಥ ಕೃಷ್ಣಮ ಶಾಂತೋ ನಿಷ್ಠಾತ ಶಾಂತಿ, ಇದ್ಯಾವುದು ಇದು ಗೊತ್ತಿಲ್ಲ ಯಾವ ವರ್ಷ, ಅದು ಮೇಲಿಂದ 79ರಲ್ಲಿ ಬರುತ್ತೆ. 79ನೇ ಒಂದು ಇದರಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ. ವಿಷ್ಣು ಸಹಸ್ರನಾಮದ 79ನೇ ಹೆಸರಲು ಇದು ಸುವರ್ಣವರ್ಣ ಹೇಮಾಂಗು ಅಂತ ಬರುತ್ತೆ. ಮತ್ತೆ ಶ್ರೀಮದ್ ಭಾಗವತಮಲ್ಲೂ ಸಹನು ಭಗವಂತನ ಒಂದು ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ವಿಷ್ಣುವಣ್ಣಂ ಕೃಷ್ಣಂ ಸಾಂಗೋಪಾಂಗಾಸ್ತ ಪಾಶರಂ ಅಂತ ಹೇಳಿದೆ. ಅವನು ಬರ್ತಾನೆ, ಬಂದ್ರೆ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರ್ತಾನೆ, ಮತ್ತು ತನ್ನ ಜೊತೆಯಲ್ಲಿ ಎಲ್ಲ ಒಂದು ಜೊತೆ ಆ ಸಾಂಗೋಪಾಂಗ ಅಂದ್ರೆ ತನ್ನ ಒಂದು ಅಸೋಸಿಯೇಟ್ಸ್ ಅಂದ್ರೆ ತನ್ನ ಸಹ ಇವ್ರ ಜೊತೆಲಿ ಬರ್ತಾನೆ ಅವತಾರವನ್ನ ತಾಳ್ತಾನೆ. ಹೀಗೆ ನಮ್ಗೆ ಉಪನಿಷತ್ತಲ್ಲೂ ಸಹ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದ ಬಗ್ಗೆ ನಮ್ಗೆ ಒಂದು ಮಾಹಿತಿ ಸಿಕ್ಕುತ್ತೆ. ಹೀಗೆ ಎಲ್ಲಾ ವೈದಿಕ ಗ್ರಂಥಗಳಲ್ಲೂ ಸಹ ಚೈತನ್ಯ ಮಹಾಪ್ರಭುಗಳ ಒಂದು ಅವತಾರದ ಬಗ್ಗೆ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳನ್ನ ನಾವು ದೇವ್ರು ಅಂತ ಹೇಳಿ ಒಪ್ಕೋಬಹುದು. ಯಾಕೆಂದ್ರೆ ಇವನ್ನೆಲ್ಲ ಎಲ್ಲಾ ಗ್ರಂಥಗಳಲ್ಲೂ ಅದನ್ನ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾವ ಪ್ರಸ್ತಾಪ, ಯಾವ್ದು ಗ್ರಂಥಗಳಲ್ಲಿ ಪ್ರಸ್ತಾಪ ಇಲ್ದಿದ್ರೆ ನಾನು ಅವತಾರ ಅಂತ ಹೇಳ್ಕೊಂಡು ಬಂದವ್ರನ್ನ ನಾವು ನಂಬಬಾರದು ಅಂತ ಹೇಳ್ತಾ ಇದ್ದಾರೆ. ಆದರೆ ಚೈತನ್ಯ ಚರಿತಾಮೃತ ಲೇಖಕರು ತಮ್ಮ ಹೇಳಿಕೆಗಳ ಶಾಸ್ತ್ರಗಳ ಆಧಾರ ಒದಗಿಸಿ ತತ್ವವೆಂದು ಸಮರ್ಥಿಸ್ತಾರೆ. ಅವರು ಎಲ್ಲ ಶಾಸ್ತ್ರಗಳ ಆಧಾರಗಳ ಕೊಟ್ಬಿಟ್ಟು ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಶ್ರೀಕೃಷ್ಣ ಅಂತ ಹೇಳ್ಬಿಟ್ಟು ಎಲ್ಲಾನು ನಮಗೆ ಹೇಳ್ತಾರೆ, ಸಮರ್ಥಿಸ್ತಾರೆ. ಹೀಗೆ ಅವರು ಚೈತನ್ಯ ಮಹಾಪ್ರಭುಗಳೇ ದೇವೋತ್ತಮ ಮಹಾಪುರುಷ ಎಂದು ಸ್ಥಾಪಿಸುತ್ತಾರೆ. ಅವರು ಅಂದ್ರೆ ಭಗವಂತನ ಅವತಾರ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಮ್ಗೆ ವಿವರಣೆಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು 31ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 32ನೇ ಶ್ಲೋಕದಲ್ಲಿ ಅನುವಾದ ಹೇಳ್ತಾ ಇದ್ದಾರೆ. ಅನುವಾದ ಪ್ರಪಾತಿದೆ. ಶ್ರೀಕೃಷ್ಣನು ಗುರುಗಳಾಗಿ, ಭಕ್ತರಾಗಿ, ನಾನಾ ಶಕ್ತಿಗಳಾಗಿ ಮತ್ತು ಸಾಂಶ ವಿಸ್ತರಣಗಳಾಗಿ ಪ್ರಕಟಗೊಳ್ಳಲು ಇಷ್ಟಪಡುತ್ತಾನೆ. ಈ 6 ರೂಪಗಳು ಒಂದೇ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಇದನ್ನಲ್ಲ, ಅವನು ತಾನು ಬರ್ತಾನೆ, ತನ್ನ ಭಕ್ತ ಮತ್ತೆ ಶಕ್ತಿ ಎಲ್ಲಾದ್ರ ಜೊತೆಲೂ ಬರ್ತಾನೆ, ಅವೆಲ್ಲವೂ ಒಂದೇ ಅಂತ ಹೇಳ್ಬಿಟ್ಟು ಆ 6 ರೂಪಗಳು ಏನು 6 ರೂಪಗಳು ಹೇಳ್ತಾ ಇದ್ದಾರೆ, ಮುಂದೆ ಹೇಳ್ತಾರೆ. ಆ ರೂಪಗಳು ಎಲ್ಲವೂ ಒಂದೇ, ಅಂದ್ರೆ ಅದು ಭಗವಂತನೇ ಅಂತ ಹೇಳ್ತಾನೆ. ಭಗವಂತನ ಈ 6 ರೂಪಗಳು 6 ವಿಷಯಗಳಿಂದ 6 ತತ್ವಗಳಿಂದ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 33 ಶ್ಲೋಕ 33 ಅನುವಾದ ಪ್ರಪಾತದಿಂದ ಪ್ರಪಾತೆ. ಆದ್ದರಿಂದ ನಾನು ಒಂದೇ ಸತ್ಯದ ಈ 6 ವಿಸ್ತರಣೆಗಳ ಅನುಗ್ರಹವನ್ನು ಬೇಡುತ್ತಾ ಅವುಗಳ ಚರಣಾರವಿಂದಗಳನ್ನು ಪೂಜಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಭಗವಂತನದೇ ಆದ ಒಂದು ವಿಸ್ತರಣೆಗಳಿದೆ, 6 ವಿಸ್ತರಣೆಗಳ ಅವುಗಳಿಗೆ ಅಂದ್ರೆ ಅವರೆಲ್ಲರಿಗೂ ನಾನು ನಮನಗಳನ್ನ ಚರಣಾರವಿಂದಗಳಲ್ಲಿ ನಾನು ಪೂಜಿಸ್ತೇನೆ, ನಮಿಸ್ತಾ ಇದ್ದೇನೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಅಂತೇಳಿ ಕೃಷ್ಣದಾಸ ಕವಿರಾಜರು ಹೇಳ್ತಾ ಇದ್ದಾರೆ. 34ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅನುವಾದ ಪ್ರಪಾತಿದೆ. ಆಧ್ಯಾತ್ಮಿಕ ಗುರುಗಳು, ಭಗವದ್ಭಕ್ತರು, ಭಗವಂತನ ಅವತಾರ ಪುರುಷರು, ಅವನ ಸ್ವಾಂಶಗಳು, ಅವನ ಶಕ್ತಿಗಳು ಮತ್ತು ಸ್ವತಃ ಅನಾದಿ ದೇವನಾದ ಶ್ರೀಕೃಷ್ಣ ಚೈತನ್ಯಗೆ ನನ್ನ ಗೌರವ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಗುರುಗಳು, ಭಗವದ್ಭಕ್ತರು, ಭಗವಂತನ ಅವತಾರ ಪುರುಷರು ಏನೇನ್ ಹೇಳ್ತಾ ಇದಾರಲ್ಲ ಅವರೆಲ್ಲರೂ ಸಹ ಅವರೆಲ್ಲರಿಗೂ ನನ್ನ ಗೌರವ ಪೂರ್ಣ ನಮನಗಳನ್ನ ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ಈ ಭಾವಾರ್ಥದಲ್ಲಿ ಯಾರ್ಯಾರು ಅಂತ ಹೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಅವ್ರ ನಮನಗಳನ್ನ ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಮಾತಾಜಿ ನಾನು ಹೇಳಿ ಇನ್ನೊಂದು 10 ಮಿನಿಟ್ಸ್ ಆಗುತ್ತೆ, ಒಂದು 5-10 ಮಿನಿಟ್ಸ್ ಪರವಾಗಿಲ್ಲಲ್ಲ ಮಾತಾಜಿ? ನಾಗಮಣಿ ಮಾತಾಜಿ, ಭಾವಾರ್ಥ ಪ್ರಪಾತ್ ಕಿ ಜೈ. ಮಾತಾಜಿ ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಮಾತಾಜಿ ನಾನು ಮ್ಯೂಟ್ ಅಲ್ಲಿ ಕೇಳಿಸ್ತದೆ, ನಾನು ಎಲ್ಲರನ್ನು ಮ್ಯೂಟ್ ಮಾಡಿದೆ, ಕೇಳೋದಿಲ್ಲ ಅಂತ ಹೇಳಿ. ಓಕೆ. ಭಾವಾರ್ಥ ಪ್ರಪಾತಿದೆ. ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯವರು ತಮ್ಮ ಕೃತಿಯ ಮಂಗಳಾಚರಣಕ್ಕಾಗಿ ಈ ಸಂಸ್ಕೃತ ಶ್ಲೋಕವನ್ನು ರಚಿಸಿದ್ದಾರೆ. ಈಗೇನಿದೆಯಲ್ಲ ಇದು 37ನೇದು, 34ನೇದು ಶ್ಲೋಕ ಏನಿದೆಯಲ್ಲ ಇದನ್ನ ಅವರೇನೆ ರಚಿಸಿರೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ಫುಲ್ ಬೆಂಗಾಲಿದೇ ಬರುತ್ತೆ, ಆದ್ರೆ ಕೆಲವೊಂದು ಕಡೆ ಅವರು ರಚಿಸಿದ ಒಂದು ಶ್ಲೋಕಗಳು ಬರುತ್ತೆ. ಕೃಷ್ಣರಾಜ ಕವಿರಾಜ ಗೋಸ್ವಾಮಿಗಳೇ ರಚಿಸಿದ್ದಾರೆ. ಅದಲ್ಲದೆ ಈ ಪುಸ್ತಕದಲ್ಲಿ ಇನ್ನೇನೇನ್ ಬರುತ್ತೆ ಅಂದ್ರೆ ಇದು ಎಲ್ಲ ಗ್ರಂಥಗಳಿಂದ, ಅಂದ್ರೆ ಶ್ರೀಮದ್
ಭಾಗವತದಿಂದ ಮತ್ತೆ ಎಲ್ಲೋ ಹಲವಾರು ವೈದಿಕ ಗ್ರಂಥಗಳಿಂದ ಶ್ಲೋಕಗಳನ್ನ ಇಲ್ಲಿ ರೆಫರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವೊಂದು ಅವರೇ ಬರೆದಿದ್ದಾರೆ ಸಂಸ್ಕೃತದ್ದು, ಮತ್ತೆ ಅಲ್ಲದೆ ಬೆಂಗಾಲಿದ ಬರೆದಿದ್ದಾರೆ, ಮತ್ತೆ ಅಲ್ಲದೆ ಮಧ್ಯದಲ್ಲಿ ಎಲ್ಲಾ ಶ್ಲೋಕಗಳು ಬರ್ತಾ ಇದೆ. ಈ 34ನೇ ಶ್ಲೋಕ ಅವರು ಮಂಗಳಾಚರಣೆಗಾಗಿನೇ ಅವರು ತಾವೇ ರಚಿಸಿದ ಒಂದು ಶ್ಲೋಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಪರಮಸತ್ಯನ 6 ತತ್ವಗಳಿಗೆ ತಮ್ಮ ಗೌರವಪೂರ್ವ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಗುರುನ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಗುರುನ್ ಅಂತ ಹೇಳಿದ್ರೆ, ಗುರುನ್ ಎಂಬ ಪದ ಬಹುವಚನ. ಗುರುನ್ ಅಂದ್ರೆ ಗುರುಗಳು ಅಂತ ಬರುತ್ತೆ. ಗುರುಗಳು ಅಂತ ಹೇಳಿದ್ರೆ ಗುರುಗಳಿಗೆ ಎಂದಾಗ ಬಹುವಚನ ಬರುತ್ತೆ. ಅಂದ್ರೆ ಎಲ್ಲಾ ಗುರುಗಳಿಗೂ ವಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ವೇದಶಾಸ್ತ್ರಗಳನ್ನ ಗುರುನ್ ಎಂಬ ಪದ ಬಹುವಚನ. ಯಾರು ಗುರು ಅಂದ್ರೆ ಒಬ್ನೇ ಆಗ್ತಾನೆ, ಗುರುನ್ ಅಂದ್ರೆ ಗುರುಗಳಿಗೆ ಅಂತ ಆತರ. ಯಾರು ವೇದಶಾಸ್ತ್ರಗಳನ್ನ ಆಧ್ಯಾತ್ಮಿಕ ಉಪದೇಶಗಳನ್ನು ನೀಡುತ್ತಾರೋ ಅವರನ್ನೇ ಗುರು ಎಂದು ಸ್ವೀಕರಿಸಲಾಗುವುದು. ಅಂದ್ರೆ ಗುರು ಡೆಫಿನೇಷನ್ ಹೇಳ್ತಾರೆ. ಯಾರು ಗುರು ಅಂತ ಹೇಳಿದ್ರೆ ಯಾರನ್ನ ಅವರ ಆಧ್ಯಾತ್ಮಿಕ ಉಪದೇಶಗಳನ್ನ ಕೊಟ್ಟು ಆಧ್ಯಾತ್ಮಿಕವಾಗಿ ಯಾರನ್ನ ಅವರು ಒರೆಯೋ ತರ ಮಾಡ್ತಾರಲ್ಲ ಅಂತವ್ರನ್ನ ಗುರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇತರರು ಆರಂಭಿಕರಿಗೆ ದಾರಿ ತೋರಿದರು. ಮಹಾಮಂತ್ರದ ದೀಕ್ಷೆ ಕೊಡುವ ಗುರು ದೀಕ್ಷಾ ಗುರು ಎಂದು. ಅಂದ್ರೆ ಈಗ ನಮಗೆ ಎಷ್ಟೊಂದು ಜನ ಗುರುಗಳಿರ್ಬೋದು, ನಮಗೆ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಬರ್ಲಿಕ್ಕೆ ಗುರುಗಳು ನಮಗೆ ದಾರಿಯನ್ನು ತೋರಿಸ್ತಾರೆ, ಅವರೆಲ್ಲ ಗುರುಗಳು. ಆದ್ರೆ ಮಹಾಮಂತ್ರದ ದೀಕ್ಷೆ ಕೊಡ್ತಾರಲ್ಲ ಅವರನ್ನ ದೀಕ್ಷಾ ಗುರು ಅಂತ ಹೇಳ್ತಾರೆ. ನಮ್ಗೆ ನಾವು ಇದೇನು ಇನಿಷಿಯೇಷನ್ ತಗೊಳ್ತೀವಲ್ಲ ಅದನ್ನ ಹೇಳ್ತಾ ಇದ್ದಾರೆ. ಅವ್ರು ಯಾರು ನಮಗೆ ಮಹಾಮಂತ್ರದ ದೀಕ್ಷೆ ಕೊಡ್ತಾರಲ್ಲ ಅವರನ್ನ ದೀಕ್ಷಾ ಗುರು ಅಂತ ಕರೀತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಬೋಧನೆ ಮಾಡುವ ಸಂತರನ್ನು ಶಿಕ್ಷಾ ಗುರುವೆಂದು ಹೇಳುತ್ತಾರೆ. ಅಂದ್ರೆ ನಾವು ಅಂದ್ರೆ ಗುರುಗಳು ಅಂದ್ರೆ ಫಸ್ಟ್ ಆಧ್ಯಾತ್ಮಿಕವಾಗಿ ಮಾಡ್ತಾರೆ, ನಮ್ಮನ್ನ ಆಧ್ಯಾತ್ಮಿಕ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನಂತರ ದೀಕ್ಷಾ ಗುರುಗಳು ನಮ್ಗೆ ದೀಕ್ಷೆಯನ್ನು ಕೊಡ್ತಾರೆ. ಆಮೇಲೆ ನಮಗೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋ ತರ ಮಾಡ್ತಾರ ಅವ್ರು ಹೇಳ್ತಾ ಇದ್ದಾರೆ, ಅವ್ರನ್ನ ಶಿಕ್ಷಾ ಗುರು ಅಂತ ಹೇಳ್ತಾ ಇದ್ದಾರೆ. ದೀಕ್ಷಾ ಗುರು ಒಬ್ರೇ ಇರ್ತಾರೆ, ಯಾವಾಗ್ಲೂ ದೀಕ್ಷೆ ಕೊಡೋ ಗುರು ಒಬ್ರೇ ಇರ್ತಾರೆ. ಅವರು ದೀಕ್ಷಾ ಗುರು ಮತ್ತೆ ಶಿಕ್ಷಾ ಗುರು ಒಮ್ಮೊಮ್ಮೆ ಇಬ್ರು ಒಂದೇನೂ ಆಗಿರ್ಬೋದು. ಆದ್ರೆ ನಮ್ಗೆ ಶಿಕ್ಷೆ ಕೊಡುವಂತ ನಾವೇ ನೋಡ್ತೀವಲ್ಲ, ನಮ್ಗೆ ಎಷ್ಟೊಂದು ಶಿಕ್ಷೆ ಕೊಡೋ ಗುರುಗಳಿದ್ದಾರೆ, ಆದ್ರೆ ದೀಕ್ಷೆ ಕೊಡೋರು ಒಬ್ಬೇ ಗುರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರುಗಳು ಕೃಷ್ಣನ ಅಭಿವ್ಯಕ್ತಿಗಳಲ್ಲಿ ಸರಿಸಮ ಮತ್ತು ಒಂದೇ ಆದರೂ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳಿದೆ. ಶಿಕ್ಷಾ ಗುರು ಮತ್ತೆ ದೀಕ್ಷಾ ಗುರುಗಳು ಇಬ್ರು ಗುರುಗಳ ಸಮಾನದಲ್ಲಿ, ಅಂದ್ರೆ ಎಲ್ಲ ತತ್ವಗಳೆಲ್ಲ ಒಂದೇ ಇದೆ. ಆದ್ರೆ ಅವರ ಕೆಲಸಗಳ ಕಾರ್ಯಗಳು ದೀಕ್ಷಾ ಗುರುದೇ ಬೇರೆ ಇದೆ, ಮತ್ತೆ ಶಿಕ್ಷಾ ಗುರುಗಳದೇ ಬೇರೆ ಕರ್ತವ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಾ ಗುರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಶಿಷ್ಯರನ್ನ ನಮ್ಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದಾರಲ್ಲ, ಶಿಕ್ಷೆ ಕೊಡ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅವರು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಗುರು ಪರಂಪರೆಗೆ ನಮ್ಮನ್ನ ಕರ್ಕೊಂಡ್ ಬರ್ತಾರೆ. ಅವರ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮನ್ನ ಗುರು ಪರಂಪರೆಗೆ ಕರ್ಕೊಂಡ್ ಬರ್ತಾರೆ. ಮತ್ತೆ ಶಿಷ್ಯ ಗುರುಗಳು ಏನ್ ಮಾಡ್ತಾರೆ, ನಮ್ಗೆ ಉಪದೇಶವನ್ನ ಬೋಧಿಸ್ತಾರೆ. ಅವರ ಆಧ್ಯಾತ್ಮಿಕ ಬದುಕಿಗೆ ಒಳ್ಳೆಯ ಮಾರ್ಗವನ್ನ, ಅಂದ್ರೆ ನಮ್ಗೆ ಒಳ್ಳೆಯ ಮಾರ್ಗದಲ್ಲಿ ಹೋಗುವಂತ ದಾರಿಯನ್ನ ನಮ್ಗೆ ಶಿಕ್ಷಾ ಗುರುಗಳು ಕೊಡ್ತಾರೆ. ಆದ್ರೆ ದೀಕ್ಷಾ ಗುರುಗಳದ್ದು ಏನ್ ಕರ್ತವ್ಯ ಅಂತ ಹೇಳಿದ್ರೆ, ಇಬ್ರು ಗುರುಗಳೇ, ಆದ್ರೆ ಅವರವ್ರಿಗೆ ಬೇರೆ ಬೇರೆ ಕೆಲಸಗಳು, ಅವರವ್ರದ್ದು ಬೇರೆ ಬೇರೆ ನಮ್ಮನ್ನ ಬೇರೆ ತರದಲ್ಲಿ ಅಂದ್ರೆ ನಮ್ಗೆ ದಾರಿಯನ್ನ ತೋರಿಸ್ಕೊಡ್ತಾರೆ. ಈ ದೀಕ್ಷಾ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಗುರು ಪರಂಪರೆಗೆ ಕರ್ಕೊಂಡ್ ಬರ್ತಾರೆ. ಅಲ್ಲದೆ ನಮ್ಮನ್ನ ಮತ್ತೆ ಜೊತೆಗೆ ಸಂಬಂಧವನ್ನ ಸ್ಥಾಪಿಸ್ತಾರೆ. ಯಾರ ಜೊತೆಗೆ, ನಮ್ಗೆ ಗುರು ಪರಂಪರೆ ಜೊತೆಗೆ ಸಂಬಂಧವನ್ನ ಸ್ಥಾಪಿಸಕ್ಕೆ ನಮ್ಗೆ ದೀಕ್ಷಾ ಗುರುಗಳು ನಮಗೆ ಸಹಾಯ ಮಾಡ್ತಾರೆ. ಮತ್ತೆ ದೀಕ್ಷೆ ಸಮಯದಲ್ಲಿ ನಮ್ಗೆ ದೀಕ್ಷೆ ಕೊಡುವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಆಧ್ಯಾತ್ಮಿಕ ಹೆಸರನ್ನು ಸಹ ನಮ್ಗೆ ದೀಕ್ಷಾ ಗುರುಗಳೇ ಕೊಡ್ತಾರೆ. ನಿಮ್ಗೆಲ್ಲ ಮುಂದೆ ತಗೊಂಡಿರೋರ್ಗೆಲ್ಲ ಗೊತ್ತಿದೆ, ತಗೊಳ್ಳೋರ್ಗೆ ಮುಂದೆ ಗೊತ್ತಾಗುತ್ತೆ. ದೀಕ್ಷೆ ಕೊಡೋ ಸಮಯದಲ್ಲಿ ಈ ದೀಕ್ಷಾ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಹೊಸ ಹೆಸರನ್ನು ಕೊಡ್ತಾರೆ. ದೀಕ್ಷೆ ಸಮಯದಲ್ಲಿ ಮತ್ತೆ ಹರಿನಾಮ ಕೊಡ್ತಾರೆ, ನಮ್ಗೆ ಹರಿನಾಮ ಸಂಕೀರ್ತನೆ ಹರಿನಾಮ ದೀಕ್ಷೆಯನ್ನ ಕೊಡ್ತಾರೆ. ಮತ್ತೆ ಇದಾದ 6 ತಿಂಗಳು ಅಥವಾ 1 ವರ್ಷದಲ್ಲಿ ಬೇಕಾದ್ರೆ ಅದರಲ್ಲೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರೆದೆ, ನಾವೆಲ್ಲ ಸರಿ ಇದೀವಿ ಅಂತ ಹೇಳಿದ್ರೆ ನಮ್ಗೆ 2ನೇ ಇನಿಷಿಯೇಷನ್ ಬ್ರಾಹ್ಮಣ ದೀಕ್ಷೆಯನ್ನ ಕೊಡ್ತಾರೆ. ಅವಾಗ ನಮ್ಗೆ ಗಾಯತ್ರಿ ಮಂತ್ರವನ್ನ ಕೊಡ್ತಾರೆ. ಗಾಯತ್ರಿ ಮಂತ್ರವನ್ನ ಸೆಕೆಂಡ್ ಇನಿಷಿಯೇಷನ್ ಕೊಡ್ತಾರೆ. ಇದೆಲ್ಲ ಮಾಡ್ತಾ ಇರೋದು ಯಾರು? ದೀಕ್ಷಾ ಗುರುಗಳು ಮಾಡ್ತಾ ಇದ್ದಾರೆ. ಆಮೇಲೆ ದೀಕ್ಷಾ ಗುರುಗಳದ್ದು ಇನ್ನೊಂದು ದೊಡ್ಡ ಕರ್ತವ್ಯ ಅಂತ ಹೇಳಿದ್ರೆ, ಅವ್ರದ್ದು ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ಶಿಕ್ಷಣನ ಪಾಪಗಳಿಂದ ಮುಕ್ತ ಮಾಡ್ತಾರೆ. ಅವರು ನಮ್ಗೆ ದೀಕ್ಷೆ ತಗೊಳ್ಬೇಕು ಆಗ ಹೇಳ್ತಾ ಇದ್ದಾರೆ, ನಮ್ಮ ಹಿಂದಿನ ಮಾಡಿದ ಪಾಪಗಳನ್ನೆಲ್ಲ ಅವರು ಪರಿಹಾರ ಮಾಡ್ತಾರೆ, ಮುಕ್ತರನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಜವಾಬ್ದಾರಿಯನ್ನ ಕೊಡ್ತಾರೆ. ಮತ್ತೆ ಅವ್ರು ನಮ್ಗೆ ಭಗವಂತನ ಹತ್ರ ಹೋಗೋ ದಾರಿಯನ್ನ ಸಹ ನಮ್ಗೆ ಅವ್ರು ಕಂಡುಕೊಡ್ತಾರೆ. ಅವರ ಕೆಲಸ ನೋಡಿ ಹೇಳ್ತಾ ಇದ್ದಾರೆ, ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರುಗಳು ಕೃಷ್ಣನ ಕೆಲಸ ಬದ್ಧಾತ್ಮನನ್ನು ಪರಮ ಪದಕ್ಕೆ ಅಲ್ಲ, ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರುಗಳ ಕೃಷ್ಣನ ಅಭಿವ್ಯಕ್ತಿಗಳಲ್ಲಿ ಸರಿಸಮ. ಅವರು
ಅವರಿಬ್ರು ಸರಿಸಮಾನೇ ಇದ್ದಾರೆ. ಆದ್ರೆ ಈಗ ನಾ ಹೇಳಿದಲ್ಲ ಅವರ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ಒಂದೇ, ಆದ್ರೂ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವರ ಕೆಲಸ ಬದ್ಧಾತ್ಮರನ್ನು ಪರಮಪದಕ್ಕೆ ವೈಕುಂಠಕ್ಕೆ ಮಾರ್ಗದರ್ಶನ ನೀಡುದು. ಮೇನ್ ಏನು ಅಂತ ಹೇಳಿದ್ರೆ ನಮ್ಮನ್ನ ಭಗವಂತನ ಹತ್ರ, ಪರಮಪದಕ್ಕೆ, ಭಗವಂತನ ಹತ್ರ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗೋದೇ ಇವರ ಒಂದು ಕರ್ತವ್ಯವಾಗಿದೆ. ಮಾರ್ಗದರ್ಶನ ನಮ್ಗೆ ಅದಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಆದ್ದರಿಂದ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯವರು ನಿತ್ಯಾನಂದ ಪ್ರಭುವನ್ನು ಇತರ 6 ಜನ ಗೋಸ್ವಾಮಿಗಳನ್ನು ಗುರು ಎಂಬ ವರ್ಗದಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಆದ್ರಿಂದ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಯವರು ನಿತ್ಯಾನಂದರನ್ನ ತಮ್ಮ ಗುರು ಅಂತ, ಮತ್ತೆ 6 ಜನ ಗೋಸ್ವಾಮಿಗಳಿದಾರಲ್ಲ 6 ಜನ ಗೋಸ್ವಾಮಿಗಳನ್ನ ಸಹ ತಮ್ಮ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ರಾಜನ ರೂಪ ಇವ್ ಗೊತ್ತಲ್ಲ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಶೀಲ ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತೆ ರಘುನಾಥ್ ದಾಸ ಗೋಸ್ವಾಮಿ ಇದಾರಲ್ಲ, ಇವ್ರ 6 ಜನನು ನನ್ನ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ಈಶ ಭಕ್ತಾನ್ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಭಕ್ತರು ಎಂಬ ಪದದ ಭಗವಂತನ ಭಕ್ತರಾದ ಶ್ರೀನಿವಾಸ ಮತ್ತು ಅಂತ ಇತರ ಶಿಷ್ಯರನ್ನು ಸೂಚಿಸುತ್ತದೆ. ಈ ಭಗವಂತನ ಭಕ್ತರು ಅಂತ ಹೇಳಿದಾಗ ಅವರು ಈಗ ತಮ್ಮದಲ್ಲಿ ಹೇಳ್ತಾ ಇದ್ದಾರೆ. ಅವರು ತಮ್ಮ ಒಂದು ಗುರುಗಳ ಒಂದು ಇದನ್ನ ಕೊಡ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಶ್ರೀನಿವಾಸಾಚಾರ್ಯ ಇದಾರಲ್ಲ ಅವರು ನನ್ನ ಗುರುಗಳು, ಅಂದ್ರೆ ಭಗವಂತನ ಭಕ್ತರು ಮತ್ತು ಇತರ ಶಿಷ್ಯರನ್ನು ಸೂಚಿಸ, ಅಂದ್ರೆ ಇನ್ನ ಸುಮಾರು ಜನ ಇದ್ದಾರೆ, ಅವರೆಲ್ಲ ಭಗವಂತನ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ಈಶಾವತಾರಕಂ ಎಂಬ ಪದ ಭಗವಂತನ ಒಂದು ಅವತಾರದ ಅದ್ವೈತ ಪ್ರಭುವೇ ಮೊದಲಾದ ಆಚಾರ್ಯನನ್ನು ಸೂಚಿಸಿದ. ಈಶಾವತಾರಕಂ ಭಗವಂತನ ಅವತಾರ ಅಂತ ಹೇಳಿದಾಗ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯ ಇದೆಲ್ಲ, ಇವರು ಅದ್ವೈತಾಚಾರ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಈಶಾವತಾರಕಂ ಅಂತ ಹೇಳ್ತಾ ಇದ್ದಾರೆ. ತತ್ಪ್ರಕಾಶನ್ ಎಂಬುದು ದೇವೋತ್ತಮ ಪರಮಪುರುಷ ನೇರ ಅಭಿವ್ಯಕ್ತಿಯಾದ ನಿತ್ಯಾನಂದ ಪ್ರಭುಗಳು ಅಂದ್ರೆ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುವಿನ ಒಂದು ಸ್ವಾಂಶ ವಿಸ್ತರಣೆ. ತತ್ಪ್ರಕಾಶನ್ ಅಂದ್ರೆ ಭಗವಂತನ ಒಂದು ವಿಸ್ತರಣೆ ಯಾರು ಅಂತ ಹೇಳಿದ್ರೆ ನಿತ್ಯಾನಂದ ಪ್ರಭುಗಳು. ಅವರಿಗೂ ಸಹ ಅವರು ಹೇಳ್ತಾ ಇದ್ದಾರೆ ಅವರು ನನ್ನ ಒಂದು ದೀಕ್ಷಾ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ತಚ್ಚಕ್ತಿ ಅಂತ ಇದ್ದಾರೆ, ಅಂದ್ರೆ ಪ್ರಭುವಿನ ಶಕ್ತಿ ಯಾರ್ಯಾರಿದಾರಲ್ಲ ಪ್ರಭುವಿನ ಇವರೆಲ್ಲರೂ ಈಗ ಇವ್ರ ಜೊತೆಯಲ್ಲಿ ಬಂದಿದ್ದಾರೆ. ಈಗ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಬಂದಿರೋನೆ ಹೇಗೆ ಅವ್ರು ಯಾವ ಭಾವದಲ್ಲಿ ಯಾವ ಒಂದು ಇದರಲ್ಲಿ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಥವಾ ಪ್ರಾರ್ಥಿಸ್ತಾ ಇದ್ದಾರೆ ಅಥವಾ ಅವ್ರನ್ನ ತನ್ನ ಒಂದು ದೈವ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ತಚ್ಚಕ್ತಿ ಅಂತ ಹೇಳ್ತಾರೆ, ಅಂದ್ರೆ ಪರಮಪ್ರಭುವಿನ ಶಕ್ತಿ ಯಾರ್ಯಾರು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಗದಾಧರ, ದಾಮೋದರ ಮತ್ತು ಜಗದಾನಂದರು ಇವರೆಲ್ಲ ಭಗವಂತನ ಶಕ್ತಿ ಅಂತ ಹೇಳ್ತಾರೆ. ಇವರೆಲ್ಲ ಭಗವಂತನ ಶಕ್ತಿಗೆ ಸೇರಿ ಇವರೆಲ್ಲರಿಗೂ ಅವರು ಈ ಒಂದು ಶ್ಲೋಕದಲ್ಲಿ ಒಂದು ಪ್ರಾರ್ಥನೆಯನ್ನ ಅಥವಾ ಅವರಿಗೆಲ್ಲರಿಗೂ ತಮ್ಮ ಇದನ್ನ ಸಲ್ಲಿಸ್ತಾ ಇದ್ದಾರೆ, ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ ಈ 6 ತತ್ವಗಳು ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಿ ಆಗಿದೆ. ನಮಗೆ ನೋಡ್ಲಿಕ್ಕೆಲ್ಲ 6 ಬೇರೆ ಬೇರೆ ತರ ಕಾಣುತ್ತಲ್ವಾ, ಅಂದ್ರೆ ಭಕ್ತರು, ಆಮೇಲೆ ಭಗವಂತನ ಅವತಾರ ಅಥವಾ ಭಗವಂತನ ಶಕ್ತಿ ಅವತಾರ ಏನೆಲ್ಲ ಇದಾರಲ್ಲ ಇವರೆಲ್ಲ ನಮಗೆ ನೋಡ್ಲಿಕ್ಕೆ ಬೇರೆ ಬೇರೆ ತರ ಕಾಣ್ತಾರೆ, ಆದ್ರೆ ಇವರೆಲ್ಲರೂ ಭಗವಂತನೇ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲವೂ ಸಮವಾಗಿ ಪೂಜಾರೋದು, ಎಲ್ಲವೂ ಸಮವಾಗಿ ಅಂದ್ರೆ ಅವರು ಭಕ್ತರು ಅಥವಾ ಇವರು ಭಗವಂತನ ಅವತಾರ ನಿತ್ಯಾನಂದರು ಇವರು ಅಥವಾ ಗದಾಧರ ಪಂಡಿತರು ಭಗವಂತನ ಶಕ್ತಿ ಅವತಾರ ಈ ತರ ಎಲ್ಲ ಆದ್ರೂ ಸಹ ಎಲ್ಲರೂ ಪೂಜಾರರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳನ್ನು ಹೇಗೆ ಉಪಾಸನೆ ಮಾಡಬೇಕೆಂದು ನಮಗೆ ತೋರಿಸಿಕೊಡಲು ಕೃಷ್ಣ ಕವಿರಾಜರು ಅವುಗಳಿಗೆ ತಮ್ಮ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಅವನ್ನ ಹೇಗೆ ಪೂಜಿಸ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ತಾವು ಮಾಡುವ ಮೂಲಕ ನಮ್ಗೆ ಹೇಳ್ತಾರೆ. ಎದ್ದದಾಚಾರ್ಯ ತೀರ್ಥ ಅಂತಾರಲ್ಲ, ಅಂದ್ರೆ ದೊಡ್ಡವರು ಏನ್ ಮಾಡಿ ತೋರಿಸ್ತಾರ ಅದನ್ನ ನಾವು ಸಣ್ಣವ್ರು ನಾವು ಅದನ್ನೆಲ್ಲ ಕಲಿತೀವಿ. ಅದೇ ತರ ಈಗ ತಾವು ಹೇಗೆ ಮಾಡ್ತಾ ಇದಾರೆ ಆ ತರ ನಾವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಭಗವಂತನು ಸಹ ಮಾಡಿದ ಅಲ್ವಾ, ಅವನು ಸಹ ನಾವು ಜೀವನದಲ್ಲಿ ಏನೇನ್ ಮಾಡ್ಬೇಕು ಅಂತ ಹೇಳಿ ಅವನು ತಾನು ಮಾಡಿ ತೋರಿಸ್ತಾನೆ ಅಲ್ವಾ. ಇವನ್ ಅವನ ಗುರುಗಳ ಅವಶ್ಯಕತೆ ಎಲ್ಲರಿಗೂ ಇದೆ ಅಂತ ತೋರಿಸ್ಕೊಡ್ತಾರೆ ನೋಡಿ. ಆದ್ರಿಂದ ಏನ್ ಮಾಡ್ತಾನೆ, ಕೃಷ್ಣನಿಗೆ ಗುರು ಬೇಡ ಅಲ್ವಾ, ಅವನೇ ಪರಮ ಗುರು ಅಲ್ವಾ. ಆದ್ರೆ ಅವನೇನ್ ಮಾಡ್ತಾನೆ, ಸಾಂದೀಪಿನಿ ಇದಕ್ಕೆ ಹೋಗಿ ಅಲ್ಲಿ ಇವರು ಸಾಂದೀಪಿನಿ ಮುನಿಗಳ ಒಂದು ಆಶ್ರಮದಲ್ಲಿ ಇದ್ಬಿಟ್ಟು ಅಲ್ಲಿ ಅವನು ಇದು ಕಲಿತಾನೆ ಅಲ್ವಾ. ಅಲ್ಲಿ ಒಂದು ಅಭ್ಯಾಸ ವಿದ್ಯಾಭ್ಯಾಸ ಅಲ್ಲಿ ಮಾಡ್ತಾನೆ. ಅಂದ್ರೆ ಹೇಳಿದ್ರೆ ಗುರುಗಳ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇಲ್ಲಿ. ಅದಕ್ಕೆ ನೋಡಿ ಅದಕ್ಕೆ ಗುರುಗಳ ಅವಶ್ಯಕತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಇವರೆಲ್ಲ ನನ್ನ ಗುರುಗಳು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಪ್ರಣಾಮ ಸಲ್ಲಿಸುವ ಮೂಲಕ ಮಂಗಳಾಚರಣೆ ಮಾಡುತ್ತಾರೆ. ಮಾಯೆ ಎಂಬ ಭಗವಂತನ ಬಾಹ್ಯ ಶಕ್ತಿಯು ಭಗವಂತನೊಡನೆ ಇರಲಾರದು ಅಂತ ಹೇಳ್ತಾ ಇದ್ದಾರೆ. ಮಾಯೆ ಅನ್ನೋದಿದೆಯಲ್ಲ ಅದು ಭಗವಂತನ ಜೊತೆಲಿ ಇರಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಯೆ ಏನು ಮಾಡ್ಲಿಕ್ಕಾಗಲ್ಲ ಭಗವಂತನಿಗೆ. ಬೆಳಕಿನೆದುರು ಕತ್ತಲು ಹೇಗೆ ಇರಲಾರದು ಹಾಗೆ
ಆದ್ರೂ ಅಂದ್ರೆ ಬೆಳಕಿನದ್ರಲ್ಲಿ ಹೇಗೆ ಕತ್ಲೆ ಇರೋದಿಲ್ವೋ ಅದೇ ತರ ಭಗವಂತನ ಎದುರಿಗೆ ಮಾಯೆ ಇರೋದಿಲ್ಲ ಭಗವಂತನ ಹತ್ರ ಅಂತ ಹೇಳ್ತಾ ಇದ್ದಾರೆ. ಆದರೂ ಕತ್ತಲೆಯು ಬೆಳಕಿನ ಭ್ರಮಾತ್ಮಕವೂ ತಾತ್ಕಾಲಿಕವಾದ ಆಚ್ಛಾದನವಾದ್ರಿಂದ ಅದಕ್ಕೆ ಬೆಳಕಿಲ್ಲದೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ ಅಂತ ಹೇಳಿ. ಅಂದ್ರೆ ಕತ್ಲೆ ಇದೆಯಲ್ಲ, ಕತ್ಲೆ ಅನ್ನೋದು ಬೆಳಕಿಗೆ ಒಂದು ತಾತ್ಕಾಲಿಕವಾದ ಒಂದು ಕವರಿಂಗ್ ಅಂತ ಹೇಳ್ತಾ ಇದ್ದಾರೆ. ಈಗ ಕತ್ಲೆ ಇದೆ ಅಂತ ಹೇಳಿದ್ರೆ ಅದು ಬೆಳಕಿಗೆ ಒಂದು ಜಸ್ಟ್ ಒಂದು ಕವರ್ ಆಗಿದೆ ಅಷ್ಟೇನೆ. ಅದು ಯಾವತ್ತಲ್ಲ ಹೋಗ್ಲೇಬೇಕು. ಯಾವಾಗ ಬೆಳಕು ಬರುತ್ತಾ ಅವಾಗ ಕತ್ಲೆ ನಾಶವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅದಕ್ಕೆ ಬೆಳಕಿಲ್ಲದೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಅಂದ್ರೆ ಕತ್ತಲೆ ಅನ್ನೋದಕ್ಕೆ ಬೆಳಕಿಲ್ಲದೆ ಅದಕ್ಕೆ ಅಸ್ತಿತ್ವನೇ ಇಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಅದು ಸುಮ್ಮನೆ ಹಿಂಗ್ ಕವರ್ ಮಾಡಿದೆ ಅಷ್ಟೇ. ಈಗ ಬೆಳಕನ್ನ ಕತ್ತಲೆ ಕವರ್ ಮಾಡ್ದಂಗಾಗಿದೆ. ಅದು ಯಾವತ್ತಲ್ಲ ಅದು ಅದಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಬೆಳಕು ಮುಖ್ಯ. ಅಂದ್ರೆ ಬೆಳಕಿದ್ರೆ ಎಲ್ಲಾನು ಸಾಧ್ಯ ಅಂತ. ಹಂಗೆ ಬೆಳಕು ಬಂದ್ರೆ ಎಲ್ಲ ಕತ್ತಲೆ ಎಲ್ಲ ಮಾಯ ಆಗಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಅಷ್ಟೇ ಗುರು ನೀವು 6 ಒಂದು ಇದು ತತ್ವಗಳನ್ನ ಹೇಳ್ತಾ ಇದ್ದಾರೆ. ಗುರು ಈಶಭಕ್ತಾನ್ ಈಶಾವತಾರಕಂ ತತ್ ಪ್ರಕಾಶಂ ತಚ್ಚಕ್ತಿ. ಇವರೆಲ್ಲರಿಗೂ ಅವರು ಒಂದು ತಮ್ಮ ಒಂದು ಗೌರವಪೂರ್ವಕವಾದ ನಮನಗಳನ್ನ ಅವ್ರನ್ನ ಸಲ್ಲಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಂಡಿಂಗ್ ಮಾಡಿ ಮಾತಾಜಿ.